ಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಲೀಲಾಮೃತ ತರಗತಿಗೆ ಬಂದಿರುವಂತಹ ಎಲ್ಲಾ ಭಕ್ತರಿಗೂ ಕೂಡ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ತೀರಾ? ಹರೇ ಕೃಷ್ಣ. ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ. ಓದ್ತಾ ಇದ್ದೇನೆ. ಹರೇ ಕೃಷ್ಣ ಮಾತಾಜಿ. ಓದ್ತಾ ಇರೋದು ಅಧ್ಯಾಯ 10 ಅಮೃತ ಮುಹೂರ್ತ. ಅಧ್ಯಾಯ 10 ಅಮೃತ ಮುಹೂರ್ತ. ವಿಷಯವನ್ನು ಸಮರ್ಥವಾದ ಭಾಷೆಯಲ್ಲಿ ಮಾತಾಜಿ ಇಲ್ಲಿಂದ ಓದಿ. ನಿಮಿಷ. ಪ್ರವಚನಕಾರರು ಅಲ್ಲಿಂದ ಎಲ್ಲಿಂದ ಓದಿ ಮಾತಾಜಿ. ಪ್ರವಚನಕಾರರು ಒಂದು ಪವಿತ್ರ ಕ್ಷೇತ್ರದ ಏಕಾಂತದಲ್ಲೇ ಉಳಿಯಬಾರದೆಂದು ನಗರಗಳಿಗೆ ಹೋಗಬೇಕೆಂದು ಶೀಲಭಕ್ತಿ ಸಿದ್ಧಾಂತ ಸರಸ್ವತಿಗಳು ಒಂದು ಮುಖ್ಯವಾದ ಮಾತನ್ನು ಹೇಳಿದ್ದರು. ಆದುದರಿಂದ ಒಂದು ಗೊತ್ತಾದ ಮನೆ ಇಲ್ಲದಿದ್ದರೂ ಅದು ತಮ್ಮ ಪಾಲಿಗೆ ನರಕ ಸದೃಶವೇ ಆಗಿದ್ದರು ಭಕ್ತಿ ವೇದಾಂತ ಸ್ವಾಮಿಗಳು ದೆಹಲಿಗೆ ಹೋಗಿ ಬರುವ ಅಭ್ಯಾಸವನ್ನು ಮುಂದುವರಿಸಿಕೊಂಡು ಬಂದರು. ಭಾರತೀಯ ಸಂಸ್ಕೃತಿಯ ನಡವಳಿಕೆಗೆ ಕಟ್ಟುಬಿದ್ದು ಕೆಲವರು ವರ್ತಕರು ಭಕ್ತಿ ವೇದಾಂತ ಸ್ವಾಮಿಗಳನ್ನು ತಮ್ಮಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಒಬ್ಬ ಸದಾಚಾರಿಯಾದ ಮನುಷ್ಯ ದೇವರ ಕೃಪೆಯನ್ನು ಪಡೆಯಬೇಕಾದರೆ ಸಾಧುಗಳನ್ನು ಮನೆಗೆ ಕರೆಸಿ ಅವರಿಗೆ ಆಹಾರ ವಸತಿ ಸೌಕರ್ಯಗಳನ್ನು ಒದಗಿಸಿಕೊಡಬೇಕಾಗಿತ್ತು. ಆದರೆ ಆ ಸದ್ಗೃಹಸ್ಥರ ನಿಲುವು ಭಾವನಾತ್ಮಕವಾದ ಹಿಂದುತ್ವವಾಗಿದ್ದು ಅವರ ಸ್ವಾಗತಗಳೆಲ್ಲ ತುಂಬಾ ಕೃತಕವಾಗಿರುತ್ತಿದ್ದವು. ಭಕ್ತಿ ವೇದಾಂತ ಸ್ವಾಮಿಗಳ ಕಾರ್ಯವನ್ನು ಅವರು ನಿಜವಾಗಿ ಮೆಚ್ಚುತ್ತಿರಲಿಲ್ಲ. ಅಂತಹ ಮನುಷ್ಯರ ಮೇಲೆ ತಮ್ಮನ್ನು ಹೇರಿಕೊಳ್ಳುವ ಸ್ವಭಾವದವರಾಗಿರಲಿಲ್ಲ ಸ್ವಾಮಿ ಭಕ್ತಿ ವೇದಾಂತರು. ಅವರು ರಾಧಾ ಪ್ರೆಸ್ಸಿನ ಮ್ಯಾನೇಜರು ಹಿತಶರಣ ಶರ್ಮರೊಂದಿಗೆ ಮಾತನಾಡಿದರು. ಹಿಂದೆ ಶ್ರೀ ಶರ್ಮರು ಲೀಗ್ ಆಫ್ ಡಿವೋಟೀಸ್ಗೆ ಪ್ರಕಟಣೆಗಳನ್ನು ಪತ್ರಿಕೆಗಳನ್ನು ಮುದ್ರಿಸಿಕೊಟ್ಟಿದ್ದರು. ಭಕ್ತಿ ವೇದಾಂತ ಸ್ವಾಮಿಗಳು ಕೆಲವು ಸಂದರ್ಭಗಳಲ್ಲಿ ಶರ್ಮರ ಮನೆಯಲ್ಲೂ ಉಳಿದುಕೊಂಡಿದ್ದರು. ಶ್ರೀ ಶರ್ಮರು 100 ವರ್ಷ ಹಳೆಯದಾದ ನವಲ್ ಪ್ರೇಮ ಸಭಾದಲ್ಲಿ ಕಾರ್ಯದರ್ಶಿಯೂ ಸಕ್ರಿಯ ಧಾರ್ಮಿಕರು ಬ್ರಾಹ್ಮಣರು ಆದ ಪಂಡಿತ ಶ್ರೀಕೃಷ್ಣ ಶರ್ಮರಿಗೆ ಭಕ್ತಿ ವೇದಾಂತ ಸ್ವಾಮಿಗಳ ಪರಿಚಯ ಮಾಡಿಸಿದರು. ಅವರ ಸಾಹಿತ್ಯಕ ಶ್ರಮಗಳನ್ನು ಕಂಡು ಸಹಾನುಭೂತಿಯಿಂದ ಕೃಷ್ಣ ಪಂಡಿತರು ತಮ್ಮ ಚಿಪ್ಪಿವಾಡದ ರಾಧಾಕೃಷ್ಣ ದೇವಾಲಯದಲ್ಲಿ ಒಂದು ಕೋಣೆಯನ್ನು ಕೊಟ್ಟರು. ಅದು ಹಳೆಯ ದೆಹಲಿಯ ಪಕ್ಕದಲ್ಲೇ ಇತ್ತು. ಈಗ ಭಕ್ತಿ ವೇದಾಂತ ಸ್ವಾಮಿಗಳಿಗೆ ದೆಹಲಿಯಲ್ಲಿ ಒಂದು ಶಾಶ್ವತ ಕಚೇರಿ ದೊರೆತಂತಾಯಿತು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ರೇಖಾ ಮಾತಾಜಿ ಓದಿ. ರೇಖಾ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಥುರೆಯು ರೈಲ್ ಚಾಂದ್ನಿ ಚೌಕದ ಬಳಿಯ ಹಳೆಯ ದೆಹಲಿ ಸ್ಟೇಷನ್ನಿಗೆ ಬರುತ್ತಿತ್ತು. ದೊಡ್ಡ ರಸ್ತೆ, ಅದರ ಕೆಳಗೆ ಕೆಲಸದ ದಿನದ ಜನ ಪ್ರವಾಹ, ರಿಕ್ಷಾಗಳು, ಕೆಲವು ಬಾರಿ ಒಟ್ಟೊಟ್ಟಿಗೆ 12 ಮಂದಿ ಸೈಕಲ್ ಸವಾರರು. ಆಟೋಗಳ ಸಂಖ್ಯೆ ಕಡಿಮೆಯಾಗಿತ್ತು. ಭಾರವಾದ ಗಾಡಿಗಳನ್ನೆಳೆಯುತ್ತಾ ಓಡುವ ಕೂಲಿಯವರು, ಹೆಣಭಾರ ಹೊರುವ ಕತ್ತೆಗಳು, ಎತ್ತುಗಳು, ಅಪರೂಪಕ್ಕೆ ಒಂಟೆಗಳು ಅಥವಾ ಆನೆಗಳು ಭಾರವನ್ನು ಹೊತ್ತು ಸಾಗುತ್ತಿದ್ದವು. ಕೈಯಲ್ಲಿ ಚಾಟಿ ಹಿಡಿದ ಸವಾರರು ಅವುಗಳನ್ನು ನಡೆಸುತ್ತಿದ್ದರು. ಜನರಿಂದ ಕಿಕ್ಕಿರಿದ ಚಾಂದನಿ ಚೌಕದಿಂದ ಭಕ್ತಿ ವೇದಾಂತ ಸ್ವಾಮಿಗಳು ಚಿಪ್ಪಿವಾಡಕ್ಕೆ ಹತ್ತಿರದ ದಾರಿ ಹಿಡಿಯುತ್ತಿದ್ದರು. ಕೆಂಪುಕೋಟೆ ದಾಟಿ ಗೌರಿಶಂಕರ ದೇವಾಲಯದ ಬಲಕ್ಕೆ ವಿಶಾಲವಾದ ಭವ್ಯ ಜಮಾ ಮಸೀದಿಯನ್ನು ದಾಟಿ ಒಂದು ಪಕ್ಕದ ಓಣಿಗುಂಟ ಸಾಗುತ್ತಿದ್ದರು. ಚಿಪ್ಪಿವಾಡದ ಬಳಿ ರಸ್ತೆಗಳು ಇಕ್ಕಟ್ಟಾಗಿರುತ್ತಿದ್ದವು. ಚಿಪ್ಪಿವಾಡವು 1947ರ ಭಾರತ ಪಾಕಿಸ್ತಾನದ ವಿಭಜನೆಯಾಗುವವರೆಗೆ ಮುಸ್ಲಿಂ ಪ್ರದೇಶವಾಗಿತ್ತು. ಮುಂದೆ ಸಾವಿರಾರು ಪಂಜಾಬಿ ಹಿಂದೂಗಳು ಅಲ್ಲಿ ನೆಲೆಸಿದರು. ಚಿಪ್ಪಿವಾಡವು ಹಿಂದೂ ಮುಸ್ಲಿಂ ಮಿಶ್ರ ಪ್ರದೇಶವಾಗಿ ಅಲ್ಲಿ ಎಂತಹ ಜನಸಂದಣಿ ಇತ್ತೆಂದರೆ ಕಾರುಗಳಿಗೆ ಅಲ್ಲಿ ಪ್ರವೇಶವಿರಲಿಲ್ಲ. ಎತ್ತಿನ ಗಾಡಿಗಳು ಮತ್ತು ರಿಕ್ಷಾಗಳು ಮಾತ್ರ ಅಲ್ಲಿಯ ಇಕ್ಕಟ್ಟಾದ ಜನ ನಿಬಿಡವಾದ ಬೀದಿಗಳಲ್ಲಿ ನುಗ್ಗಬಹುದಾಗಿತ್ತು.
ಕೆಲವು ಪ್ರದೇಶಗಳಲ್ಲಿ ರಸ್ತೆಗಳಿಗೆ ಕಬ್ಬಿಣದ ಕಂಬಗಳನ್ನು ನೆಟ್ಟು ರಿಕ್ಷಾಗಳಿಗೆ ಪ್ರವೇಶವಿಲ್ಲದಂತೆ ಮಾಡಲಾಗಿತ್ತು. ಗ್ರಾಹಕರು ಮತ್ತು ಕೆಲಸಗಾರರು ರಸ್ತೆಗಳ ಮೂಲೆ ಮೂಲೆಗಳಲ್ಲೂ ತುಂಬಿ ಸಾಗುತ್ತಿದ್ದಾಗ ಒಬ್ಬ ಸೈಕಲ್ ಸವಾರನು ಬಂದರೂ ಗೊಂದಲವಾಗುತ್ತಿತ್ತು. ಪಕ್ಕದ ಗಲ್ಲಿಗಳು ಇನ್ನೂ ಇಕ್ಕಟ್ಟಾದ ಓಣಿಗಳನ್ನು ಒಳಗೊಂಡಿದ್ದವು. ಗಲ್ಲಿ ರಸ್ತೆಗಳು ಎಷ್ಟು ಕಿರಿದಾಗಿತ್ತು ಎಂದರೆ ಎದುರು ಬದುರಿನ ಎರಡನೆಯ ಮಹಡಿಗಳ ಬಾಲ್ಕನಿಗಳು ಕೆಲವೇ ಇಂಚುಗಳ ಅಂತರದಲ್ಲಿ ಇದ್ದು ಗಲ್ಲಿ ರಸ್ತೆಗಳ ಛಾವಣಿಗಳಂತೆ ಕಾಣುತ್ತಿದ್ದವು. ಪಾದಚಾರಿಯು ಆಕಾಶದ ಒಂದು ಕಿರಿದಾದ ಪಟ್ಟೆಯನ್ನು ಮಾತ್ರ ನೋಡಬಹುದಾಗಿತ್ತು. ಖಾಸಗಿ ಬಯಲುಗಳು, ಅಂಗಡಿಗಳು ಮತ್ತು ಓಣಿಗಳಿಂದಾಗಿ ಸಾರ್ವಜನಿಕ ರಸ್ತೆಗಳು ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ಬಹುಪಾಲಿನ ಅಂಗಡಿಗಳಲ್ಲಿ ಇಂಗ್ಲಿಷ್ ಒಳ ಶೀರ್ಷಿಕೆ ಇದ್ದ ಹಿಂದಿ ಫಲಕಗಳು, ಕೆಲವು ಅಂಗಡಿಗಳಲ್ಲಿ ಅರಬಿಕ್ ವಕೀಂ ಅಕ್ಷರಗಳು, ಕಪ್ಪು ಪೋಷಕಿನ ಮುಖಪರದೆಯ ಸ್ತ್ರೀ ವೃಂದ ಇವೆಲ್ಲ ಸಾಧಾರಣ ದೃಶ್ಯಗಳು. ಈ ಒತ್ತಡದ ನಗರದ ಮಧ್ಯದ ಕೃಷ್ಣ ಪಂಡಿತರ ರಾಧಾಕೃಷ್ಣ ದೇವಾಲಯಕ್ಕೆ ಒಂದು ಕಿರಿದಾದ ಪ್ರವೇಶ. ಮುಂದೆ ಗಣಪತಿಯ ಮೂರ್ತಿ. ದೇವಾಲಯದ ಕಮಾನು ದ್ವಾರದ ಮೇಲ್ಭಾಗದಲ್ಲಿ ಗೂಡು ಕಟ್ಟಿದ ಪಾರಿವಾಳಗಳ ಸಾಲು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ ಓದಿ. ಇಲ್ಲ ಬಾಬು. ರೇಖಾ ಬಂಗೇರ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ವಾಸಿಸುವ ಕುಟುಂಬಗಳಿಂದ ಕೂಡಿದ್ದುದರಿಂದ ಗುಡಿಯು ಆ ಪ್ರದೇಶದ ವಠಾರಗಳಂತೆಯೇ ಕಾಣುತ್ತಿತ್ತು. ಗುಡಿಯ ಕೋಣೆಯಲ್ಲಿ ಕತ್ತಲೆ ಇದ್ದರೂ ವೇದಿಕೆಯ ರಾಧಾಕೃಷ್ಣ ವಿಗ್ರಹಗಳನ್ನು ಪ್ರಕಾಶಮಾನವಾಗಿ ಇಡಲಾಗಿತ್ತು. ರಾಧಾರಾಣಿ ತುಸು ಹಳದಿ ಬಣ್ಣ, ಕೃಷ್ಣನ ವಿಗ್ರಹ 2 ಅಡಿ ಎತ್ತರದ ಕಪ್ಪು ಶಿಲೆಯದು. ಹೊಸದಾಗಿ ಅರೆದ ಗಂಧವನ್ನು ಲೇಪಿಸಿ ಅವನ ದೇಹವನ್ನು ಅಲಂಕರಿಸಲಾಗಿತ್ತು. ಹಣೆಯ ಮೇಲೆ ಶ್ರೀಗಂಧ. 2 ವಿಗ್ರಹಗಳನ್ನು ರೇಷ್ಮೆ ವಸ್ತ್ರಗಳಿಂದ ಅಲಂಕರಿಸಲಾಗಿತ್ತು. 2ನೇ ಮಹಡಿಯಲ್ಲಿ ಪೂಜಾಗೃಹದ ಮೇಲ್ಭಾಗದಲ್ಲೇ ಒಂದು ಅತಿಥಿ ಕೊಠಡಿ, ಅದೇ ಭಕ್ತಿ ವೇದಾಂತ ಸ್ವಾಮಿಗಳ ಕೊಠಡಿ. ಅದರ ಸಿಮೆಂಟ್ ಗೋಡೆ ಹಾಗೂ ನೆಲ ಬೋಳಾಗಿದ್ದವು. ವಿಗ್ರಹಗಳು ನೇರವಾಗಿ ಕೆಳಗಿವೆ ಎಂದು ಸೂಚಿಸುವ ಮಹಡಿಯ ಮೇಲೆ ಇದ್ದ 3 ಅಡಿಯ ಎತ್ತರದ ಗೋಪುರ. ಈ ಕೋಣೆ ಏಕಾಂತವಾಗಿಲ್ಲವೆಂದು, ಅಕ್ಕಪಕ್ಕಗಳಲ್ಲಿ ಇತರ ವಾಸದ ಕೋಣೆಗಳಿವೆ ಎಂದು ಭಕ್ತಿ ವೇದಾಂತ ಸ್ವಾಮಿಗಳಿಗೆ ಬಹುಬೇಗ ಗೊತ್ತಾಯಿತು. ಕೋಣೆಯಿಂದ ಆಚೆಗೆ ರಂಧ್ರಗಳುಳ್ಳ ಚಾವಣಿ ಇದ್ದು ಕೆಳಗಿನ ಸಣ್ಣ ಗುಡಿಯಂಗಳವು ಕಾಣುತ್ತಿತ್ತು. ವಠಾರಗಳ ಚಾವಣಿಗಳು ಎಷ್ಟು ಒತ್ತೊತ್ತಾಗಿ ಎಣೆದುಕೊಂಡಿದ್ದುವೆಂದರೆ ಜಮಾ ಮಸ್ಜಿದಿವರೆಗೆ ಒಂದರಿಂದ ಇನ್ನೊಂದಕ್ಕೆ ಜಿಗಿದು ಹೋಗಬಹುದಿತ್ತು. ಮಸ್ಜಿದಿಯ 3 ದೊಡ್ಡ ಗುಮ್ಮಟಗಳು ಮತ್ತು ಅದರ ಸುತ್ತ ಎತ್ತರದ ಮಿನಾರುಗಳು ಸಾಮಾನ್ಯ ಕಟ್ಟಡಗಿಂತ ತುಂಬಾ ಮೇಲಕ್ಕೆ ಎದ್ದಿದ್ದವು. ಅವು ಹಿಂಡು ಹಿಂಡಾದ ಪಾರಿವಾಳಗಳನ್ನು ಆಕರ್ಷಿಸುತ್ತಿದ್ದವು. ಪಾರಿವಾಳಗಳ ಹಿಂಡು ಗುಮ್ಮಟಗಳ ಮೇಲೆ ಕೂರುತ್ತಿದ್ದವು ಅಥವಾ ಆಕಾಶದಲ್ಲಿ ಚಕ್ರಾಕಾರದಲ್ಲಿ ಹಾರಾಡುತ್ತಿದ್ದವು. ಪಂಡಿತ್ ನೆಹರು ಅವರಿಂದಾಗಿ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಕರಿಯ ಹಗುರು ಕೋಟನ್ನು ಕೃಷ್ಣ ಪಂಡಿತರು ಧರಿಸಿದ್ದರು. ನೆಹರು ಟೋಪಿ ಕೂಡ ಹಾಕಿಕೊಂಡಿದ್ದರು. ಒಳ್ಳೆಯ ಇಂಗ್ಲಿಷ್ ಮಾತನಾಡುತ್ತಿದ್ದರು. ಬಹು ಮಾತನಾಡುವ ಸ್ವಭಾವದವರಾಗಿದ್ದರು. ಆ ಪ್ರದೇಶದಲ್ಲಿ ಚಿರಪರಿಚಿತರೂ ಗೌರವ ಪಾತ್ರವೂ ಆಗಿದ್ದರು. ಹಿಂದೂ ಸಂಸ್ಕೃತಿಯ ಸಜ್ಜನಿಕೆಯನ್ನು ಮತ್ತೆ ಮರೆಸಲು ದೇವರೇ ಕಳಿಸಿದರಾದು ಎಂಬಂತೆ ಭಕ್ತಿ ವೇದಾಂತ ಸ್ವಾಮಿಗಳು ಅವರ ಕಣ್ಣಿಗೆ ಬಿದ್ದರು. ಹೊಸ ಅತಿಥಿ ತುಂಬಾ ಪ್ರಿಯನಾದ ವ್ಯಕ್ತಿ ಎಂಬುದು ಅವರಿಗೆ ಅನುಭವಕ್ಕೆ ಬಂತು. ಸರಳ, ಗಂಭೀರ, ಶೋಭಾಯಮಾನ ವ್ಯಕ್ತಿ ಹಾಗೂ ಪ್ರಸಿದ್ಧ ವೈಷ್ಣವ ವಿದ್ವಾಂಸ. ಕೃಷ್ಣ ಪಂಡಿತರಿಗೆ ಭಕ್ತಿ ವೇದಾಂತ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕೇಳಿಸ್ತಾ ಇದೆಯಲ್ಲ ಮಾತಾಜಿ? ಕೇಳಿಸ್ತಾ ಇದೆ. ಕೃಷ್ಣ ಪಂಡಿತರಿಗೆ ಭಕ್ತಿ ವೇದಾಂತ ಸ್ವಾಮಿಗಳ ಸನಾತನ ಧರ್ಮದ ಉಜ್ಜೀವನ ಚಟುವಟಿಕೆಗಳ ಮಹಾತ್ಮವನ್ನು, ಅವರಿಗೆ ದೆಹಲಿಯಲ್ಲಿ ಒಂದು ಕಚೇರಿಯ ಅಗತ್ಯವಿದೆ ಎಂಬುದನ್ನು ಅರಿತುಕೊಂಡರು. ಅವರಿಗೆ ಏನು ಅಗತ್ಯವಿದ್ದರೂ ಪೂರೈಸಿಕೊಡುವ ಭರವಸೆಯನ್ನು ಕೊಟ್ಟರು. ತಮಗಾಗಿ ಏನು ಕೇಳಲು ಭಕ್ತಿ ವೇದಾಂತ ಸ್ವಾಮಿಗಳಿಗೆ ಸಂಕೋಚ. ಆದರೂ ಕೃಷ್ಣ ಪಂಡಿತರು ಚಾಪೆ, ಕೆಳ ಮೇಜುಗಳನ್ನು ಗೋಪುರದ ಮುಂದೆ ಇರಿಸಿದರು. ಒಂದು ಹಾಸಿಗೆಯನ್ನು ತಂದು ಹಾಕಿದರು. ತಂತಿಯಿಂದ
ಇಳಿಬಿದ್ದ ಒಂದು ಬಲ್ಬ್ ಮತ್ತು ಲೋಹದ ಮರೆಯಿದ್ದ ಏಕೈಕ ದೀಪವನ್ನು ತಗ್ಗಿಸಿಕೊಳ್ಳುವುದು ಹೇಗೆ, ಎತ್ತರಿಸಿಕೊಳ್ಳುವುದು ಹೇಗೆ ಎಂಬುದನ್ನು ತೋರಿಸಿಕೊಟ್ಟರು. ಜೈಪುರದ ಮಹಾರಾಜರು ತಮ್ಮ ಗುರುವಿಗೆ ಕೊಟ್ಟಿದ್ದ ರಾಧಾಕೃಷ್ಣರ ಚಿತ್ರವನ್ನು ಗೋಡೆಯ ಒಂದು ಗೂಡಿನಲ್ಲಿ ಇರಿಸಿದರು. ಭಕ್ತಿ ವೇದಾಂತ ಸ್ವಾಮಿಗಳು ಶುದ್ಧ ಭಕ್ತನ ಕಣ್ಣುಗಳಿಂದ ಅದರ ಮೇಲೆ ದೃಷ್ಟಿ ಹರಿಸುವುದನ್ನು ಕಂಡು ಸಂತೋಷ ಪಡುವುದು ಅವರ ಇಚ್ಛೆಯಾಯಿತು. ಪಶ್ಚಿಮ ದೇಶಕ್ಕೆ ಹೋಗುವ ಮೊದಲು ಗ್ರಂಥ ರಚನೆ ಮಾಡಲು ಭಕ್ತಿ ವೇದಾಂತರಿಗೆ ಒಂದು ಭದ್ರ ಸ್ಥಳ ಬೇಕಾಗಿತ್ತು. ಭಗವಾನ್ ಕೃಷ್ಣ ಅದನ್ನು ಒದಗಿಸಿದ. ಈಗ ಅವರು ವೃಂದಾವನದಲ್ಲಿ ಅಥವಾ ದೆಹಲಿಯಲ್ಲಿ ಗ್ರಂಥ ರಚನೆಗೆ ತೊಡಗಬಹುದಾಗಿತ್ತು. ಕೂಡಲೇ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಆರಂಭಿಸಿದರು. ತಮ್ಮ ಹಿಂದಿನ ಹಸ್ತಪತ್ರಿಕೆಗಳಿಂದ ಪುಸ್ತಕ ಭಾಗಗಳನ್ನು ಧಾರಾವಾಹಿಯಾಗಿ ಪ್ರಕಟಿಸಿದರು. ಅದೇ ಸಮಯದಲ್ಲಿ ಶ್ರೀಮದ್ ಭಾಗವತದ ಕಾರ್ಯಗಳನ್ನು ಆರಂಭಿಸಿದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಚಂದ್ರಿಕಾ ಮಾತಾಜಿ. ಯಾರು ಮಾತಾಜಿ? ಹರೇ ಕೃಷ್ಣ. ನೀವೇ ಎಕ್ಸ್ಪ್ಲನೇಷನ್ ಕೊಡಿ. 10-15 ನಿಮಿಷ. ಇಲ್ಲ 40 ನಿಮಿಷ ಆಗ್ಲಿ ಮಾತಾಜಿ. 40 ನಿಮಿಷ ಆಗ್ಲಿ. ಆಗ್ಲಿ. ಓಕೆ, ನೆಕ್ಸ್ಟ್ ಗಾಯತ್ರಿ ಆರ್. ಹರೇ ಕೃಷ್ಣ ಮಾತಾಜಿ. ತಮ್ಮ ಅತಿಥಿಯ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆ ಹೊರತರುವ ಪ್ರಯತ್ನಗಳನ್ನು ನೋಡಿದ ಕೃಷ್ಣ ಪಂಡಿತರು ಪ್ರಕಟಣೆಗೆ ಸಂಬಂಧಿಸಿದ ಕೆಲವು ವ್ಯವಹಾರಿಕ ಬಾಬುಗಳಲ್ಲಿ ಸಹಕರಿಸಲು ಮುಂದೆ ಬಂದರು. ಕೃಷ್ಣ ಪಂಡಿತರ ಪ್ರಾಮಾಣಿಕ ಸಹಕಾರದಿಂದ ಆನಂದ ತುಂದಿಲ್ಲರಾದ ಭಕ್ತಿ ವೇದಾಂತ ಸ್ವಾಮಿಗಳು ಅವರನ್ನು ಮೆಚ್ಚಿಕೊಂಡು ಹರಿಭಕ್ತಾನುದಾಸ ಎಂಬ ಬಿರುದನ್ನು ನೀಡಿದರು. ಚಿಪ್ಪಿವಾಡದಲ್ಲಿ ಭಕ್ತಿ ವೇದಾಂತ ಸ್ವಾಮಿಗಳು ಗುಡಿಯ ಅತಿಥಿ ಪುಸ್ತಕದಲ್ಲಿ ಒಂದು ಮೆಚ್ಚುಗೆಯನ್ನು ಬರೆದರು. ನನ್ನ ವಾಸಸ್ಥಳವಾದ 1/859 ಕೇಶಿ ಘಾಟ್ ವೃಂದಾವನದಿಂದ ದೆಹಲಿಗೆ ಭಗವಂತನ ಭಕ್ತಿ ಸೇವೆಯನ್ನು ಪ್ರಸಾರ ಮಾಡುವ ಏಕೈಕ ಉದ್ದೇಶದಿಂದ ಬಂದಿದ್ದೇನೆಂದು ಇಲ್ಲಿ ಬರೆಯಲು ನನಗೆ ಸಂತೋಷವಾಗುತ್ತಿದೆ. ಶ್ರೀಮಾನ್ ಶ್ರೀಕೃಷ್ಣ ಶರ್ಮಾ ಹರಿಭಕ್ತಾನುದಾಸ ಇವರು ನನ್ನ ಬರವಣಿಗೆಯ ಕಾಯಕಕ್ಕೆ ಸೂಕ್ತವಾದ ಒಂದು ಕೊಠಡಿಯನ್ನು ಒದಗಿಸಿಕೊಟ್ಟಿರುವುದನ್ನು ತಿಳಿಸಲು ಇನ್ನೂ ಹೆಚ್ಚಿನ ಸಂತೋಷವಾಗುತ್ತಿದೆ. ನಾನು ಬ್ಯಾಕ್ ಟು ಗಾಡ್ ಹೆಡ್ ಎಂಬ ದ್ವೈಮಾಸಿಕ ಪತ್ರಿಕೆಯನ್ನು ಈ ಸ್ಥಳದಿಂದಲೇ ಪ್ರಕಟಿಸುತ್ತಿದ್ದೇನೆ. ಕೃಷ್ಣಾಜಿಯವರು ಗೌರವ ಕಾರ್ಯದರ್ಶಿಯಾಗಿರುವ ನವಲ್ ಪ್ರೇಮ ಸಭಾ ಶ್ರೀಮದ್ ಭಾಗವತವನ್ನು ಕುರಿತಂತೆ ನನ್ನಿಂದ ಪ್ರತಿನಿತ್ಯ ಉಪನ್ಯಾಸಕ್ಕೆ ಏರ್ಪಾಡು ಮಾಡಿದೆ. ಶ್ರೀ ಕೃಷ್ಣಾಜಿಯವರು ತಂದೆ ದಿವಂಗತ ಪಂಡಿತ್ ಜ್ಯೋತಿ ಪ್ರಸಾದ್ ಶರ್ಮರನ್ನು ನಾನು ಬಲ್ಲೆ. ಅವರಿದ್ದಾಗ ನಾನು ದೆಹಲಿಗೆ ಬಂದಾಗಲೆಲ್ಲ ಅವರು ನನಗೆ ವಸತಿ ಸೌಕರ್ಯವನ್ನು ಒದಗಿಸುತ್ತಿದ್ದರು. ಅವರ ಸತ್ಪುತ್ರರು ಕೂಡ ಪೂಜ್ಯ ತಂದೆಯವರ ಹೆಜ್ಜೆಯನ್ನು ಅನುಸರಿಸುತ್ತಿದ್ದಾರೆ. ನವಲ್ ಪ್ರೇಮ ಸಭಾದ ಕಾರ್ಯದರ್ಶಿಯಾಗಿ ಅವರು ರಾಮನಾಮ ಪಾರಾಯಣದ ಉತ್ತಮ ಸೇವೆಯನ್ನು ನಗರದಲ್ಲಿ ಮಾಡುತ್ತಿದ್ದಾರೆ. ದೇವಾಲಯಗಳನ್ನು ಆಧ್ಯಾತ್ಮಿಕ ಮೌಲ್ಯಗಳ ಶಿಕ್ಷಣಕ್ಕಾಗಿಯೇ ಬಳಸಬೇಕೆಂಬುದು ತಮ್ಮ ಅಭಿಪ್ರಾಯವೆಂದು, ದೇವಾಲಯಗಳನ್ನು ಆ ಸೇವೆಗೆ ಸಿದ್ಧಪಡಿಸುವುದೇ ತಮ್ಮ ಗುರಿ ಎಂದು ಭಕ್ತಿ ವೇದಾಂತ ಸ್ವಾಮಿಗಳು ಸುಂದರವಾದ ಇಂಗ್ಲಿಷ್ ಅಕ್ಷರಗಳಲ್ಲಿ ಬರೆದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಮಹೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮಗಳು. ದೇವಾಲಯಗಳಿರುವುದು ಪಾಶವಿ ಪ್ರವೃತ್ತಿಗಳಲ್ಲೇ ತೊಡಗುವ ಸಾಮಾನ್ಯ ಗೃಹಸ್ಥರಿಗಾಗಿ ಅಲ್ಲ, ಗುಡಿಯ ಒಡೆತನನಾದ ಭಗವಂತನ ಕೈಂಕರ್ಯಗಳಲ್ಲಿ ಯಾರು ತೊಡಗಿರುತ್ತಾರೋ ಅಂಥವರಿಗೆ ಮಾತ್ರ ದೇವಾಲಯದಲ್ಲಿ ವಾಸಿಸಲು ಅವಕಾಶ ಮಾಡಿಕೊಡಬೇಕು, ಬೇರೆಯವರಿಗಲ್ಲ. ಭಕ್ತಿರಹಿತ ವ್ಯವಹಾರ ನಿರತವಾಗಿ ಗದ್ದಲದಿಂದ ಕೂಡಿದ ಕುಟುಂಬಗಳ ಮಧ್ಯಭಾಗದಲ್ಲಿದ್ದುಕೊಂಡು ಚಿಪ್ಪಿವಾಡದಲ್ಲಿ ಶ್ರೀಮದ್ ಭಾಗವತದ ರಚನೆಗೆ ತೊಡಗಿದ್ದ ಭಕ್ತಿ ವೇದಾಂತ ಸ್ವಾಮಿಗಳಿಗೆ ದೇವಾಲಯವನ್ನು ವಾಸ ಮಾಡುವ ವಟಾರವಾಗಿ ಉಪಯೋಗಿಸಬಾರದೆಂಬ ಭಾವನೆ ಪ್ರಬಲವಾಗಿ ಮೂಡಿತ್ತು. ಒಂದು ಕಡೆ ನೆಲೆಯಾಗಿ ಕುಳಿತು ಶ್ರೀಮದ್ ಭಾಗವತದ ಅನುವಾದ ಕಾರ್ಯದ ಮಹದ್ ರಚನೆಯ ಯೋಜನೆಗಳಿದ್ದರೂ ಭಕ್ತಿ ವೇದಾಂತ ಸ್ವಾಮಿಗಳು
ಬೇರೆ ಬಗೆಯ ಬೋಧನೆಗಳಿಗೂ ಸಿದ್ಧರಾಗಿದ್ದರು. 1959 ಅಕ್ಟೋಬರ್ನಲ್ಲಿ ಟೈಮ್ ಆಫ್ ಇಂಡಿಯಾದಲ್ಲಿ ಬಂದ ಒಂದು ಲೇಖನವನ್ನು ಓದಿದರು. ಇಬ್ಬರು ಅಮೆರಿಕನ್ ವಿಜ್ಞಾನಿಗಳಿಗೆ ಅಂಟಿ ಪ್ರೋಟಾನ್ ಕಂಡು ಹಿಡಿದದಕ್ಕಾಗಿ ನೊಬೆಲ್ ಪಾರಿತೋಷಕ ಬಂದಿತ್ತು. ಆ ಲೇಖನದಲ್ಲಿ ಈ ಹೊಸ ಸಿದ್ಧಾಂತದ ಮೂಲಭೂತ ಊಹೆ ಎಂದರೆ ಪ್ರತಿ ದ್ರವ್ಯ ಆಂಟಿಕ್ ಮ್ಯಾಟರ್ ಅವನ್ನು ರಚಿತಗೊಂಡ ಇನ್ನೊಂದು ಜಗತ್ತು ಇರಬಹುದು. ಇನ್ನೊಂದು ಜಗತ್ತು ಎಂಬ ಮಾತು ಭಕ್ತಿ ವೇದಾಂತ ಸ್ವಾಮಿಗಳಿಗೆ ಭಗವದ್ಗೀತೆಯಲ್ಲಿ ವರ್ಣಿತವಾಗಿರುವ ಆಧ್ಯಾತ್ಮಿಕ ಜಗತ್ತೇ ಇರಬಹುದು ಎಂಬ ಅಂಶ ನೆನಪಿಗೆ ತಂದಿತು. ವಿಜ್ಞಾನಿಗಳು ಪ್ರತಿ ದ್ರವ್ಯವನ್ನು ಶಾಶ್ವತ ದೈವಿಕ ಎಂಬ ಅರ್ಥದಲ್ಲಿ ಬಳಸಿಲ್ಲವೆಂಬ ಸಂಗತಿ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ವೈಜ್ಞಾನಿಕ ಮನೋಧರ್ಮದ ಜನಗಳ ಮನಸ್ಸನ್ನು ಗೆಲ್ಲುವುದಕ್ಕಾಗಿ ಅವರ ವೈಜ್ಞಾನಿಕ ಪರಿಭಾಷೆಯನ್ನೇ ಬಳಸುವ ಯೋಜನೆ ಮಾಡಿದರು. ಪ್ರತಿ ದ್ರವ್ಯ ಜಗತ್ತಿನ ಮಾತು ಪ್ರತಿ ದ್ರವ್ಯ ಕಣಗಳ ಪರಿಭಾಷೆಯನ್ನೇ ಬಳಸಿಕೊಂಡು ಭಗವದ್ಗೀತೆಯ ದೈವಿಕ ವಿಜ್ಞಾನವನ್ನು ಮುಂದೂಡಿಸುವ ಯೋಜನೆ ಅವರಿಗೆ ಬಂತು. ಅದು ಇಡೀ ಜಗತ್ತೇ ಬಾಹ್ಯಾಕಾಶ ಯಾನದ ವಿಷಯವನ್ನು ಮಾತನಾಡುತ್ತಿದ್ದ ಕಾಲ. 2 ವರ್ಷ ಹಿಂದೆ ಭಾರತೀಯ ಪತ್ರಿಕೆಗಳು ರಷ್ಯಾದ ಸ್ಫೋಟಿಕ್ ವಿಷಯವನ್ನು ಪ್ರಕಟಿಸಿದ್ದವು. ಬಾಹ್ಯಾಕಾಶ ಸ್ಪರ್ಧೆ ಆರಂಭವಾಗಿತ್ತು. ಬಾಹ್ಯಾಕಾಶ ಯಾನದಲ್ಲಿ ಜನರ ಆಸಕ್ತಿಯನ್ನು ಗಮನಿಸಿದ ಭಕ್ತಿ ವೇದಾಂತ ಸ್ವಾಮಿಗಳು ಭಕ್ತಿ ಯೋಗದಿಂದ ಆತ್ಮವು ಹೇಗೆ ಬಾಹ್ಯಾಕಾಶದ ಕೊಟ್ಟ ಕೊನೆಯ ಮೂಲೆಗಳಿಂದ ಆಚೆಗೆ ಆನಂದಮಯವೂ ಜ್ಞಾನಪೂರ್ಣವೂ ಆದ ಆಧ್ಯಾತ್ಮಿಕ ಜಗತ್ತಿನ ಶಾಶ್ವತ ಗ್ರಹಗಳ ಕಡೆಗೆ ಸಂಚರಿಸಬಹುದೆಂದು ವಿವರಿಸಿದರು. ಪ್ರತಿ ದ್ರವ್ಯ ಕಣ ಮತ್ತು ಪ್ರತಿ ದ್ರವ್ಯ ಜಗತ್ತುಗಳೆಂಬ ಹೊಸ ಭೌತಶಾಸ್ತ್ರದ ಪರಿಭಾಷೆಯಲ್ಲ. ಭಗವದ್ಗೀತೆಯು ತಮ್ಮ ಹೊಸ ಅನುವಾದಿತ ಶ್ಲೋಕಗಳನ್ನು ಸಾದರಪಡಿಸಿದರು. ಇತರ ಗ್ರಹಗಳಿಗೆ ಸುಲಭ ಪ್ರಯಾಣ ಎಂಬ ಸಮಗ್ರ ಗ್ರಂಥವು 15,000 ಶಬ್ದಗಳ ಹಸ್ತಪ್ರತಿಯಾಗಿ ಅದನ್ನು ರಾಧಾ ಪ್ರೆಸ್ಸಿನ ಶರ್ಮರಿಗೆ ತೋರಿಸಿದರು. ಆದರೆ ಆ ಪುಟ ಪುಸ್ತಕವನ್ನು ಪ್ರಕಟಿಸಲು ಅವರ ಬಳಿ ಹಣವಿರಲಿಲ್ಲ. 1960 ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಉಮಾದೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. 1960 ಫೆಬ್ರವರಿ ತಿಂಗಳಲ್ಲಿ ಅದನ್ನು ಬ್ಯಾಕ್ ಟು ಗಾಡ್ ಹೆಡ್ನ ಆನ್ರೈಸ್ ತೆಗೆದಾಕ್ಬಿಡ್ತೀನಿ ಮಾತಾಜಿ. ಗಾರ್ಡೆಡ್ ನಲ್ಲಿ 2 ಕಂತುಗಳಲ್ಲಿ ಪ್ರಕಟಿಸಲು ನಿರ್ಧರಿಸಿದರು. ಬ್ಯಾಕ್ ಟು ಗಾಡ್ ಹೆಡ್ ಸಂಚಿಕೆಗಳನ್ನು ಅಂಚೆಯಲ್ಲಿ ತರಿಸಿಕೊಂಡು ಅಹಮದಾಬಾದಿನ ಗುಜರಾತ್ ವಿಶ್ವವಿದ್ಯಾಲಯದ ಭೌತವಿಜ್ಞಾನಿ ವೈ.ಜೆ. ನಾಯಕ್ ಅವರು ಗಮನವನ್ನು ಆ ಲೇಖನಗಳ ಸೆಳೆದವು. ಭಕ್ತಿ ವೇದಾಂತ ಸ್ವಾಮಿ ಪ್ರತಿ ದ್ರವ್ಯ ತತ್ವವನ್ನು ಅನ್ವಯಿಸಿದ ರೀತಿಯು ತುಂಬಾ ಅದ್ಭುತ. ಎಲ್ಲೋಯ್ತು ಮಾತಾಜಿ? ತುಂಬಾ ಅದ್ಭುತ. ಒಂಚೂರು ಚಿಕ್ಕದ್ ಮಾಡ್ಕೊಂತೀನಿ ಮಾತಾಜಿ. ಮಾಡಿ. ನೀವ್ ಮಾಡಕ್ಕಾಗುತ್ತೆ ಮಾಡ್ಲಾ ಮಾತಾಜಿ? ಒಂಚೂರು ಚಿಕ್ಕದ್ ಮಾಡಿ, ಆ ಕಡೆ ಹೋಗ್ಬಿಟ್ಟಿದೆ ನೋಡಿ. ಚಿಕ್ಕದ್ ಮಾಡಿ ಮಾತಾಜಿ, ಆ ಕಡೆ ಈ ಕಡೆ ಹೋಗ್ಬಿಟ್ಟಿದೆ ನೋಡಿ. ಸಾಕು ಮಾತಾಜಿ. ಹಾ. ಇದು ಪ್ರತಿದ್ರವ್ಯ ತತ್ವವನ್ನು ಅನ್ವಯಿಸಿದ ರೀತಿ ತುಂಬಾ ಅದ್ಭುತ. ಇದು ನಿಸ್ಸಂಶಯವಾದ ಅಭಿಜಾತ ಪ್ರಬಂಧ ಎಂದು ಡಾಕ್ಟರ್ ನಾಯಕ್ ಭಾವಿಸಿದರು. ಡಾಕ್ಟರ್ ನಾಯಕರು ಭೌತವಿಜ್ಞಾನ ಮತ್ತು ದಿವ್ಯಜ್ಞಾನಗಳ ವಿಷಯದಲ್ಲಿ ಮತ್ತಷ್ಟು ಸುಂದರವಾದ ಆಸಕ್ತಿಯನ್ನು ತೋರಿದರು. ಭಕ್ತಿ ವೇದಾಂತ ಸ್ವಾಮಿಗಳು ಅಷ್ಟೇ ಕುತೂಹಲದಿಂದ ಉತ್ತರಿಸಿ ಕೊನೆಗೆ ಭಾರತ ಸಂಸ್ಕೃತಿಯ ಪರಂಪರೆಯಲ್ಲಿ ಇಡೀ ಜಗತ್ತಿಗೆ ಹಂಚುವ ಕಾರ್ಯವನ್ನು ತಮ್ಮೊಂದಿಗೆ ಸೇರಿ ಸಹಕರಿಸಬೇಕೆಂದು ಆ ಬೌದ್ಧ ವಿಜ್ಞಾನಿಯನ್ನು ಕೋರಿದರು. ಅಂತಹ ಒಂದು ಪ್ರಬಂಧವು ವಿದ್ಯಾವಂತ ಇಂಗ್ಲೆಂಡ್ ಭಾಷಾ ಓದುಗರ ಮನಸ್ಸನ್ನು ಆಕರ್ಷಿಸುವ ಶಕ್ತಿ ಹೊಂದಿದೆ ಎಂದು ನಂಬಿಕೆ ಬಂದು ಭಕ್ತಿ ವೇದಾಂತ ಸ್ವಾಮಿಗಳು ಇದನ್ನು ಮತ್ತೆ ಆ ಕಡೆ ಹೋಗ್ಬಿಡ್ತು ಮಾತಾಜಿ. ಇನ್ನು ಚೂರು ಚಿಕ್ಕದ್ ಮಾಡಿ ಮಾತಾಜಿ. ಚಿಕ್ಕದ್ ಮಾಡಿದ್ರೆ ನಿಮ್ಗೆ ಓದೋದ್ ಕಷ್ಟ ಆಗುತ್ತೆ ಮಾತಾಜಿ. ಅದು ಆ ಕಡೆ ಈ ಕಡೆ ಹೊಟ್ಟೋಗ್ಬಿಟ್ಟಿದೆ ಮಾತಾಜಿ. ಬೇರೆಯವ್ರಿಗೂ ಹಾಗೆ ಆಗ್ತಿದ್ಯಾ? ಹರೇ ಕೃಷ್ಣ. ಒಬ್ಬರಿಗೆ ನಾವೇ ಮಾಡ್ಕೊಳ್ಬಹುದು ಮಾತಾಜಿ, ದೊಡ್ಡದು ಚಿಕ್ಕದು ನಾವೇ ಹೌದು. ಫೋನಲ್ಲಿ ಆಗ್ತಿಲ್ಲ ಮಾತಾಜಿ. ಈಗ ಏನ್ ಮಾಡ್ಬೇಕು ಮಾತಾಜಿ? ಈಗ ಚಿಕ್ಕದ್ ಮಾಡ್ಬೇಕಾ? ಅವ್ರಿಗೆ ಚಿಕ್ಕದ್ ಮಾಡಿ ಮಾತಾಜಿ. ಒಂದ್ ನಿಮಿಷ ಮಾತಾಜಿ. ಆಯ್ತು ಮಾತಾಜಿ, ಆಯ್ತು.
ಅಂತ ಹಾ. ಒಂದು ಪ್ರಬಂಧವು ವಿದ್ಯಾವಂತ ಇಂಗ್ಲಿಷ್ ಭಾಷಾ ಓದುಗರ ಮನಸ್ಸನ್ನು ಆಕರ್ಷಿಸುವ ಶಕ್ತಿ ಹೊಂದಿದೆ ಎಂದು ನಂಬಿಕೆ ಬಂದು ಭಕ್ತಿ ವೇದಾಂತ ಸ್ವಾಮಿಗಳು ಇತರ ಗ್ರಹಗಳಿಗೆ ಸುಲಭ ಪ್ರಯಾಣವನ್ನು ಒಂದು ಪೇಪರ್ ಬ್ಯಾಕ್ ಪುಸ್ತಕದ ರೂಪದಲ್ಲಿ ಹೊರತರಲು ಬೇಕಾದ ಸಹಾಯ ಧನವನ್ನು ಕೊಡಿಸಲು ಶ್ರಮಿಸಿದರು. 1960 ಶರದೃತುವಿನಲ್ಲಿ ಅವರು ಹಣವನ್ನು ಸಂಗ್ರಹಿಸಿದರು. ದೆಹಲಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ N.K. ಸಿದ್ಧಾಂತ್ ಅವರು ಮುನ್ನಡೆಯು ತಡವಾಗಿ ಬಂದುದರಿಂದ ಅದನ್ನು ಅನುಬಂಧದಲ್ಲಿ ಸೇರಿಸಲಾಯಿತು. ಈ ಗ್ರಂಥ ಎಲ್ಲರಿಗೂ ಉಪಯುಕ್ತವಾಗಿದ್ದರು. ಮುಖ್ಯವಾಗಿ ವಿದ್ಯಾರ್ಥಿಗಳು ಈ ಪುಸ್ತಕವನ್ನು ಎಚ್ಚರಿಕೆಯಿಂದ ಓದಿ ಭಕ್ತಿಯೋಗವನ್ನು ಅಭ್ಯಾಸ ಮಾಡಲಿ ಎಂದು ಶಿಫಾರಸು ಮಾಡುತ್ತೇನೆ. ಅದು ಮನಸ್ಸಿಗೆ ಶಕ್ತಿ ತುಂಬಾ ಚಾರಿತ್ರ ನಿರ್ಮಾಣಕ್ಕೆ ಸಹಾಯಕವಾಗಿದೆ. ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರು ಇದನ್ನು ಓದಿದರೆ ನನಗೆ ತುಂಬಾ ಸಂತೋಷವಾಗುತ್ತದೆ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸುಮತಿ ಮಾತಾಜಿ, ಸುಮತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಗ್ರಂಥ ಎಲ್ಲರಿಗೂ ಉಪಯೋಗ ಮಾತಾಜಿ ಇಲ್ಲಿಂದ ಓದಿ. ಪುಸ್ತಕದ ವೈಜ್ಞಾನಿಕ ಪುಸ್ತಕದ ಪುಸ್ತಕದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ದರ್ಶನ ಸ್ವಲ್ಪ ದೊಡ್ಡದಾಗಿದೆ. ದರ್ಶನ ಮತ್ತು ಯಾಂತ್ರಿಕ ವೇಗೋತ್ಕರ್ಷದಿಂದಲ್ಲದಿದ್ದರೂ ಮಾನಸಿಕ ಸಂಕಲ್ಪ ಹಾಗೂ ಆಧ್ಯಾತ್ಮಿಕ ವಿಮೋಚನೆಯ ಮೂಲಕ ಬಾಹ್ಯ ಲೋಕಕ್ಕೆ ಧಾವಿಸುವ ಪದ್ಧತಿಗಳನ್ನು ಗಮನಿಸಿ ಅನೇಕ ಭಾರತೀಯ ವಿಜ್ಞಾನಿಗಳು ಮತ್ತು ವಿದ್ವಾಂಸರು ಪುಸ್ತಕ ವಿಮರ್ಶೆಗಳನ್ನು ಬರೆದರು. ಈ ಪುಸ್ತಕ ಕೇವಲ 38 ಪುಟಗಳಿಷ್ಟಿದೆ. ಆದರೆ ಒಂದು ಪುಟ ಮಡಚಿದ್ದ ಬ್ಯಾಕ್ ಟು ಗಾಡ್ ಎಡ್ ಪತ್ರಿಕೆಯನ್ನು ಬಿಟ್ಟರೆ ಇದು ಅವರ ಮೊದಲ ಪ್ರಕಟಣೆಯಾಗಿತ್ತು. ಈ ಕಿರು ಹೊತ್ತಿಗೆಯನ್ನು ಅವರು ಪರಿಣಾಮಕಾರಿಯಾಗಿ ಹಂಚಲು ಪ್ರಯತ್ನಿಸಿದರು. ಒಂದು ಪ್ರತಿಯನ್ನು ನವದೆಹಲಿಯ ನ್ಯಾಷನಲ್ ಮ್ಯೂಸಿಯಂನಲ್ಲಿ ಡಾಕ್ಟರ್ ಬ್ಯಾನರ್ಜಿ ಅವರಿಗೆ ಕೊಟ್ಟರು. ಡಾಕ್ಟರ್ ಬ್ಯಾನರ್ಜಿ ಭಕ್ತಿ ವೇದಾಂತ ಸ್ವಾಮಿಗಳು ಗ್ರಂಥಾಲಯಕ್ಕೆ ಬಂದು ಕೆಲವು ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಿದ್ದರು. ಅಲ್ಲಿ ನಾನು ಅವರನ್ನು ಸಂಧಿಸಿದೆ. ಅವರು ಇತರ ಲೋಕಗಳಿಗೆ ಇಸ್ ಜರ್ನಿ ಟು ದ ಅದರ್ ಪ್ಲಾನೆಟ್ಸ್ ಎಂಬ ಒತ್ತಿಗೆಯನ್ನು ಕೊಟ್ಟರು. ₹1 ಅಥವಾ ₹1/2 ಕೊಡಿ ಎಂದು ಹೇಳಿ ಕೆಲವು ಪತ್ರಿಕೆಗಳನ್ನು ಕೊಟ್ಟರು. ನಾನು ಅವರಿಗೆ ಮಾರು ಹೋದೆ. ಅವರು ಶುದ್ಧಾಂಗ ಭಕ್ತಿಯ ಮತ್ತು ಬಾಹ್ಯಾಡಂಬರವಿಲ್ಲದ ಸಂತನೆಂಬುದು ನನಗೆ ಮನವರಿಕೆ ಆಯಿತು. ಕೇವಲ ಹೆಸರು ಮತ್ತು ಕೀರ್ತಿ ಕಾಮನೆಗಳಿಗಾಗಿ ಜನರ ಮನಸ್ಸು ಸೆಳೆಯುವ ಸ್ವಭಾವ ಅವರದ್ದಲ್ಲ. ಅವರಿಗೆ ಯಾರಿಂದಲೂ ಸಹಾಯ ಒದಗಿ ಬರಲಿಲ್ಲ. ಚಿಪ್ಪಿ ಆಡದ ಒಂದು ಕೋಣೆಯಲ್ಲಿ ಅವರೊಬ್ಬರು ಇರುತ್ತಿದ್ದರು. ಅವರು ಅಧ್ಯಯನಶೀಲರಾಗಿದ್ದರು. ಹಾಗಾಗಿ ನಾನು ಅವರನ್ನು ಕೇಳಿದೆ, ಸ್ವಾಮೀಜಿ, ನಿಮಗೆ ಸಮಯವಿದ್ದಲ್ಲಿ ನಮ್ಮ ಮನೆಗೆ ಬರಲು ನಿಮಗೆ ಅಭ್ಯಂತರವಿಲ್ಲದಿದ್ದಲ್ಲಿ ದಯವಿಟ್ಟು ಭಾನುವಾರಗಳಂದು ನಮ್ಮ ಮನೆಗೆ ಬಂದು ಭಾಗವತದ ಪಠಣ ಮಾಡುತ್ತೀರಾ? ಅವರು ಕೂಡಲೇ ಒಪ್ಪಿಕೊಂಡರು. ಅವರು ದೊಡ್ಡ ವಿದ್ವಾಂಸರು, ಧರ್ಮ ಗ್ರಂಥಗಳನ್ನು ಚೆನ್ನಾಗಿ ಓದಿಕೊಂಡಿದ್ದರು. ತಮ್ಮ ಅಭಿಪ್ರಾಯಗಳನ್ನು ಇತರರಿಗೆ ತಲುಪಿಸುವ ಉತ್ಸಾಹ ಅವರಿಗಿತ್ತು. ಅವರು ಒಳ್ಳೆಯ ವಾಗ್ಮಿಗಳು ಹೌದು, ಒಳ್ಳೆಯ ಸಂಭಾಷಣಕಾರರು ಹೌದು. ಅವರು ತುಂಬಾ ನಮ್ರ ಭಾವದವರು. ಆಯ್ತಾ ಹರೇ ಮಾತಾಜಿ? ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭಾವತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏನೇ ಹೇಳಿದರೂ ಅವರು ಸ್ಪಷ್ಟವಾಗಿ ಹೇಳುತ್ತಿದ್ದರು. ಅವರು ಬಂಗಾಳಿಯಲ್ಲಿ ಮಾತನಾಡುವ ಶ್ಲೋಕಗಳ ಅಂತರಾರ್ಥವನ್ನು ವಿವರಿಸುತ್ತಿದ್ದರು. ಕೆಲವೊಮ್ಮೆ ಹೆಚ್ಚು ಸಂಗತಿಗಳನ್ನು ತಿಳಿಸುವುದಕ್ಕಾಗಿ ವ್ಯಾಖ್ಯಾನಗಳನ್ನು ಉಲ್ಲೇಖಿಸುತ್ತಿದ್ದರು. ಬೇರೆಯವರಿಗೆ ಇವರ ವ್ಯಾಖ್ಯಾನಗಳಾಗಲಿ ಧರ್ಮ ಸೂಕ್ಷ್ಮಗಳ ಚರ್ಚೆಯಲ್ಲಾಗಲಿ ಆಸಕ್ತಿ ಇರುತ್ತಿರಲಿಲ್ಲ. ಆದರೆ ನನಗೆ ಈ ಕ್ಷೇತ್ರದಲ್ಲಿ ಅಧ್ಯಯನ ಸಂಸ್ಕಾರವಿದೆ ಎಂದು ತಿಳಿದಿದ್ದರಿಂದ ನನಗಾಗಿ ಮತ್ತು ತುಂಬಾ ವಯಸ್ಕರೂ ವಿದ್ವಾಂಸರೂ ಆಗಿದ್ದ ಒಬ್ಬರಿಬ್ಬರು ಮಹನೀಯರಿಗಾಗಿ ಅವರು ವ್ಯಾಖ್ಯಾನಗಳನ್ನು ಉದ್ಧರಿಸಿ ವಿವರಿಸುತ್ತಿದ್ದರು. ನಮ್ಮ ಮನೆಯ ಸಭೆಯಲ್ಲಿ ಸುಮಾರು 20-30 ಜನ ಸೇರುತ್ತಿದ್ದರು. ಅವರು 1-2 ಗಂಟೆಗಳ ಕಾಲ ವಿವರಣೆಯನ್ನು ಕೊಡುತ್ತಿದ್ದರು. ಅನಂತರ ಅವರು ಹರೇ ಕೃಷ್ಣ ಮಂತ್ರವನ್ನು ಹಾಡುತ್ತಿದ್ದರು. ನಾವು ಕರತಾಳ ಹಾರ್ಮೋನಿಯಂಗಳೊಂದಿಗೆ ಭಾಗವಹಿಸುತ್ತಿದ್ದೆವು. ಅವರು ನಮಗೆ ಕಷ್ಟದ ಅಂಶಗಳನ್ನು ತುಂಬಾ ಸುಲಭಗೊಳಿಸುತ್ತಿದ್ದರಿಂದ ಮತ್ತು ನಮ್ಮೆಲ್ಲರ ಅಗತ್ಯಗಳಿಗೆ ತಕ್ಕಂತೆ ಎಲ್ಲವನ್ನೂ ನಮಗೆ ವಿವರಿಸಿ ಹೇಳುತ್ತಿದ್ದುದರಿಂದ
ಅವರ ಪ್ರವಚನವು ಆನಂದದಾಯಕವಾಗಿತ್ತು. ಈ ಮನುಷ್ಯನಿಗೆ ಇಷ್ಟು ಸಾಕು, ಈ ಮನುಷ್ಯನಿಗೆಂದೇ ಇಷ್ಟು, ಇತರರಿಗೆ ಇಷ್ಟು ಎಂಬುದು ಅವರಿಗೆ ಗೊತ್ತು. ಪ್ರವಚನಾನಂತರ ನಮ್ಮ ಮನೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತಿದ್ದರು. ನಮ್ಮ ಮನೆಯಲ್ಲಿ ಊಟ ಮಾಡುವಂತೆ ನಾನು ಕೋರುತ್ತಿದ್ದೆ, ಆದರೆ ಇತರರು ಮಾಡಿದ ಆಹಾರವನ್ನು ಸ್ವೀಕರಿಸುವುದಿಲ್ಲ ಎಂದರು. ಆದರೆ ನನ್ನ ಹೆಂಡತಿಯನ್ನು ಕಂಡು ಅಡುಗೆಯನ್ನು ಮಾಡಿ ಬಡಿಸುವುದು ತನಗೆ ಸಂತೋಷದ ಕೆಲಸ ಎಂದು ನನ್ನಾಕೆ ಹೇಳಿದಾಗ ಆಗಲಿ ಸ್ವೀಕರಿಸುತ್ತೇನೆ ಎಂದು ಹೇಳಿದರು. ಅವರು ಬಂದ ಭಾನುವಾರಗಳಲ್ಲೆಲ್ಲ ನನ್ನಾಕೆ ಆಹಾರ ಸಿದ್ಧಪಡಿಸುತ್ತಿದ್ದರು. ಹರೇ ಈ ಕೃಷ್ಣ ಧರ್ಮ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಶಿವಶಂಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈ ಧರ್ಮ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚು ಜನರನ್ನು ಆಕರ್ಷಿಸುವುದು ಹೇಗೆ ಎಂದು ಅವರು ಒಮ್ಮೊಮ್ಮೆ ನನ್ನನ್ನು ಕೇಳುತ್ತಿದ್ದರು. ಆದರೆ ಸರ್ಕಾರಿ ನೌಕರನಾದ ನಾನು ನೇರವಾಗಿ ಯಾರನ್ನು ಒತ್ತಾಯಿಸುವಂತಿರಲಿಲ್ಲ, ಅಥವಾ ಅವರಿಗಾಗಿ ದೊಡ್ಡ ಸಮಾರಂಭ ಏರ್ಪಡಿಸುವಷ್ಟು ಸಮಯವೂ ನನಗಿರುತ್ತಿರಲಿಲ್ಲ. ಆದರೆ ಅವರಿಗೆ ಮಾತ್ರ ಇಷ್ಟಕ್ಕೆ ತೃಪ್ತಿ ಇಲ್ಲ. ನಾನು ದೊಡ್ಡ ಪ್ರಮಾಣದ ಸಭೆಯನ್ನು ವ್ಯವಸ್ಥೆಗೊಳಿಸುವುದು ಸಾಧ್ಯವೇ ಎಂದು ಕೇಳಿದರು. ನನ್ನ ಮನೆಗೆ ಸಭೆಗೆಂದು ಬರುತ್ತಿದ್ದವರೆಲ್ಲ ವಯಸ್ಸಾದವರೆಂಬುದು ಅವರಿಗೆ ಗೊತ್ತಿತ್ತು. 70, 80, ಒಬ್ಬರು 90 ವರ್ಷ ವಯಸ್ಸಿನವರು, ಅವರೆಲ್ಲ ನಿವೃತ್ತರು. ಅದು 1 ವರ್ಷಕ್ಕೆ ಕಡಿಮೆ ಇಲ್ಲದಂತೆ ನಡೆಯಿತು. ಅನಂತರ ಭಕ್ತಿವೇದಾಂತ ಸ್ವಾಮಿಗಳು ಬೇರೆ ಸ್ಥಳಗಳಿಗೆ ಹೋಗುವ ಇಚ್ಛೆ ವ್ಯಕ್ತಪಡಿಸಿದರು. ನಮ್ಮ ಮನೆಯ ಸಭೆಗಳನ್ನು ಮುಂದುವರಿಸುವಂತೆ ಕೇಳಿಕೊಂಡರು. ಆದರೆ ನನಗೆ ದೀಕ್ಷಾ ಸಂಸ್ಕಾರವಾಗಿಲ್ಲ ಎಂದು ಹೇಳಿದೆ. ನಾನು ಬ್ರಾಹ್ಮಣ ಜನ್ಮದವನಾದುದರಿಂದ ನಾನೇ ಸಭೆಯನ್ನು ಮುಂದುವರಿಸಿಕೊಂಡು ಹೋಗುವಂತೆ ನನಗೆ ಸೂಚಿಸಿದರು. ಸ್ವಲ್ಪ ಕಾಲ ಹಾಗೆ ಮಾಡಿರೆಂದು ಅಧಿಕಾರವನ್ನು ಕೊಟ್ಟರು. ಆದರೆ ನನಗೆ ಸಭೆಗಳನ್ನು ಮುಂದುವರಿಸಲಾಗಲಿಲ್ಲ, ಏಕೆಂದರೆ ನಾನು ಊರು ಬಿಟ್ಟು ಆಗಾಗ ಹೋಗಬೇಕಾಗುತ್ತಿತ್ತು. ಅವರು ಬರುವುದು ನಿಲ್ಲಿಸಿದ ಮೇಲೆ ನನಗೆ ಅದರಲ್ಲಿ ಆಸಕ್ತಿ ಕಡಿಮೆಯಾಯಿತು. ನಾನೊಬ್ಬ ಸರ್ಕಾರಿ ನೌಕರನಾಗಿದ್ದೆ. ಇತರ ಗ್ರಹಗಳಿಗೆ ಸುಲಭ ಪ್ರಯಾಣ ಎಂಬ ಪುಸ್ತಕ ರಚನೆ ಮುಂದಿನ ಶ್ರೀಮದ್ ಭಾಗವತವೆಂಬ ನಿಜವಾದ ಪ್ರಕೃತಿಯನ್ನು ಸಾದರಪಡಿಸಲು ಕಾವನ್ನು ಒದಗಿಸಿತು. ಆದರೆ ಈಚೆಗೆ ಪುಸ್ತಕಗಳನ್ನು ಹೊರತರುವ ವಿಷಯದಲ್ಲಿ ಅವರ ನಂಬಿಕೆ ದೃಢವಾಯಿತು. ಬೋಧನಾ ಕಾರ್ಯ ಮಾಡಬೇಕಾದರೆ, ಅದರಲ್ಲೂ ವಿದೇಶಗಳಿಗೆ ಹೋಗಿ ಬೋಧಿಸಲು ಪುಸ್ತಕಗಳು ಇರಲೇಬೇಕು. ಪುಸ್ತಕಗಳಿಂದ ಆಧ್ಯಾತ್ಮಿಕ ಕ್ರಾಂತಿಯನ್ನೇ ಉಂಟು ಮಾಡಬಹುದು. ಪಶ್ಚಿಮದಲ್ಲಿ ಎಷ್ಟೊಂದು ಸಾಹಿತ್ಯ ರಾಶಿ ಇದೆ, ಆದರೆ ಅವರಿಗೆ ಗ್ರಂಥಗಳು ಇರಲಿಲ್ಲ. ಅವರ ಆಧ್ಯಾತ್ಮಿಕ ಶೂನ್ಯತೆಯನ್ನು ತುಂಬಲು ಅವರಿಗೆ ಏನೂ ಇರಲಿಲ್ಲ. ಶ್ರೀಮದ್ ಹರೇ ಭಾಗವತದ ಕೃಷ್ಣ ರಚನೆ. ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ರಾಜು ಪ್ರಭುಜಿ ಓದಿ. ಅಲ್ಲವಾ ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಮದ್ ಭಾಗವತದ ರಚನೆಗೆ ಆದಷ್ಟು ಹೆಚ್ಚು ಕಾಲ ವಿನಿಯೋಗಿಸುವುದು ಅವರ ಬಯಕೆ. ಆದರೂ ಈಗಾಗಲೇ ಸಿದ್ಧವಾಗಿದ್ದ ಪುಸ್ತಕದ ಪ್ರಬಂಧಗಳಿಂದ ಆಯ್ದ ಭಾಗಗಳನ್ನು ಉದ್ಧರಿಸಿ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಮುಂದುವರಿಸಲು ನಿರ್ಧರಿಸಿದರು. ಆದರೂ ಅಪರೂಪವಾಗಿ ಒಂದು ಹೊಸ ಮಾತಾಜಿ ಸ್ವಲ್ಪ ಮೇಲೆ ಮಾಡಿ ಮಾತಾಜಿ ಒಂದು ಹೊಸ ಲೇಖವನ್ನು ಬರೆಯುತ್ತಿದ್ದರು. ಪ್ರಸ್ತುತ ಚಿಂತನೆಗಳು ರಿಲಿವೆಂಟ್ ಎನ್ಕ್ವೈರೀಸ್ ಎಂಬ ಲೇಖನದಲ್ಲಿ ಅವರು ಹೀಗೆ ಬರೆದಿದ್ದಾರೆ: ಬ್ಯಾಕ್ ಟು ಗಾಡೆಡ್ ಪ್ರಚಾರದ ಮೂಲಕ ಮಾನವನನ್ನು ರಕ್ಷಿಸುವ ಒಂದು ನಮ್ರ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಈ ಪ್ರಚಾರ ಕಾಲ್ಪನಿಕವಲ್ಲ, ಸತ್ಯ ಎಂಬುದು ಇದ್ದದ್ದೇ. ಆದರೆ ಬ್ಯಾಕ್ ಟು ಗಾಡ್ ಹೆಡ್ ಪ್ರಚಾರವು ಆ ಸತ್ಯಕಾಂಡದ ಆರಂಭವಾಗುತ್ತದೆ. ನಾಸ್ತಿಕ ನಾಗರಿಕತೆ ಹೇ ಗಾಡ್ಲೆಸ್ ಸಿವಿಲೈಸೇಷನ್ ಎಂಬ ಲೇಖನದಲ್ಲಿ ಭಕ್ತಿ ವೇದಾಂತ ಸ್ವಾಮಿಗಳು ಮತಧರ್ಮದ ಹೆಸರಿನಲ್ಲಿ ಸಾರ್ವಜನಿಕ ಹಣ ದುರ್ವ್ಯಯವಾಗುತ್ತಿದೆ ಎಂದು ಪ್ರಧಾನಿ ನೆಹರು ಅವರ ಆಕ್ಷೇಪವನ್ನು ಕುರಿತು ಪ್ರಸ್ತಾವಿಸಿದ್ದರು. ಧಾರ್ಮಿಕ ಮುಖಂಡರುಗಳು ಅಪರಾಧಿಗಳಿಗೆ ಸಂಬಂಧಿಸಿದ ಮೊಕದ್ದಮೆಗಳಲ್ಲಿ ಸಿಕ್ಕಿಕೊಂಡಿರುವ ಸಂದರ್ಭಗಳು ಖಂಡಿತವಾಗಿ ಇರಬಹುದು. ಆದರೆ ಅಂಕಿ ಅಂಶಗಳನ್ನು ಪರಿಶೀಲಿಸಿದರೆ ರಾಜಕೀಯ ವಂಚಕರ ಸಂಖ್ಯೆ ಧಾರ್ಮಿಕ ವಂಚಕರ ಸಂಖ್ಯೆಗಿಂತ ಬಹುಪಾಲು ಹೆಚ್ಚಿದೆ. ಧಾರ್ಮಿಕ ವಂಚನೆಯ ಬಗೆಗೆ ಪಂಡಿತ್ ನೆಹರು ಎಚ್ಚರಿಕೆ ನೀಡಿರುವುದು ಸರಿಯಾಗಿದೆ. ಆದರೆ ಧರ್ಮ ಸಂಸ್ಥೆಗಳನ್ನು ಆಮೂಲಾಗ್ರವಾಗಿ ಸುಧಾರಣೆ ಮಾಡದಿದ್ದರೆ ಆ ಎಚ್ಚರಿಕೆ ಪರಿಣಾಮಕಾರಿಯಾಗುವುದಿಲ್ಲ. ಸರಕಾರಿ ನಾಯಕರುಗಳ ಸಹಕಾರದಿಂದ ಮಾತ್ರ ಆ ಸುಧಾರಣೆಯನ್ನು ಕಾರ್ಯಗತಗೊಳಿಸುವುದು ಸಾಧ್ಯವಾಗುತ್ತದೆ.
ಪಂಡಿತ್ ನೆಹರು ಅವರು ಭಗವದ್ಗೀತೆ ಅಧ್ಯಯನದಲ್ಲಿ ಮಾಡಲಿ ಎಂದು ಕೋರಿ ಈ ಹಿಂದೆ ಬರೆದಿದ್ದ ಪತ್ರವನ್ನು ಭಕ್ತಿವೇದಾಂತ ಸ್ವಾಮಿಗಳು ಉದ್ಧರಿಸಿದ್ದರು. ಆದರೆ ಅವರು ಬ್ಯಾಕ್ ಟು ಗಾಡ್ ಹೆಡ್ ಓದುಗರಿಗೆ ತಿಳಿಸಿದ್ದಂತೆ ಪಂಡಿತ್ ನೆಹರು ಉತ್ತರವನ್ನೇ ಬರೆಯಲಿಲ್ಲ. ಆಧ್ಯಾತ್ಮಿಕ ತಿಳುವಳಿಕೆಯ ಕೊರತೆಯಿಂದಾಗಿ ನೆಹರು ಅವರು ತಮಗೆ ತಲೆನೋವಾಗಿ ಪರಿಣಮಿಸಿರುವ ಅಸಂಖ್ಯ ಮಠಗಳಂತೆ ದೇವಾಲಯಗಳಂತೆ ಲೀಗ್ ಆಫ್ ಡಿವೋಟೀಸ್ ಸಂಸ್ಥೆಯು ಒಂದಾಗಿರಬಹುದೆಂದು ಆರೋಪಿಸಿದ್ದರು. ಯೋಚಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಲಕ್ಷ್ಮೀ PM ಮಾತಾಜಿ. ಈಗ ಓಪನ್ ಆಯ್ತು ಮಾತಾಜಿ, ಈಗ ಓಪನ್ ಆಯ್ತು. ಓಕೆ. ನಾನು ಇವಾಗ ಯಾವುದೇ ಧರ್ಮ ಸಂಸ್ಥೆ ಅಲ್ಲಿಂದ ಓದ್ಬೇಕಲ್ವಾ? ಇಲ್ಲ ಮಾತಾಜಿ, ಆದರೆ ಹೌದಿ ಮಾತಾಜಿ. ಆದರೆ ನೆಹರು ಅವರು ಸಮಾಜ ಸೇವೆ ಮಾಡುತ್ತಾ ಏನ್ ಮಾತಾಜಿ? ಯಾವುದೇ ಧರ್ಮ ಸಂಸ್ಥೆಯು ಸಾರ್ವಜನಿಕ, ಅದೇ ಫಸ್ಟ್ ನಾನು ಅದೇ ಕೇಳಿದೆ. ಯಾವುದೇ ಧರ್ಮ ಸಂಸ್ಥೆಯು ಸಾರ್ವಜನಿಕ ನಿಧಿಯನ್ನು ಶೇಖರಿಸುವ ಮತ್ತು ಪ್ರಶ್ನಿಸಬಹುದಾದ ಉದ್ದೇಶಗಳಿಗೆ ಬಳಸುವ ಒಂದು ಕಗ್ಗತ್ತಲ ಕೋಣೆ ಎಂದು ನೆಹರು ಅವರು ಭಾವಿಸಿದ್ದಾರೆ ಎಂದು ಭಕ್ತಿವೇದಾಂತ ಸ್ವಾಮಿಗಳು ಆರೋಪಿಸಿದರು. ಆದರೆ ನೆಹರು ಅವರು ಸಮಾಜ ಸೇವೆ ಮಾಡುತ್ತಾ ಆತ್ಮವಿಜ್ಞಾನದ ವಿಷಯದಲ್ಲಿ ಅಸಂಬದ್ಧ ಪ್ರಲಾಪ ಮಾಡುವವರನ್ನು ಒಪ್ಪಿಕೊಳ್ಳುತ್ತಾರೆ. ಏಕೆ ಹೀಗೆ ಎಂದರೆ ಅವರು ಬ್ರಾಹ್ಮಣರಾಗಿದ್ದರೂ ಪಂಡಿತರಾಗಿದ್ದರೂ ಅವರಿಗೆ ಸ್ವಯಂ ಆಳವಾದ ಆಧ್ಯಾತ್ಮ ಜ್ಞಾನವಿಲ್ಲ. ಆಧ್ಯಾತ್ಮ ವಿದ್ಯೆಯ ಅಜ್ಞಾನವು ಶೂದ್ರರ ಅಥವಾ ಕಾರ್ಮಿಕ ವರ್ಗದ ಅರ್ಹತೆ. ದೇವರು ಅಥವಾ ಕೃಷ್ಣ ಎಂಬ ಮಾತು ಬಂದ ಕೂಡಲೇ ಹೆದರಿಕೊಳ್ಳಬೇಡಿರೆಂದು ಅವರು ಪಂಡಿತ್ ನೆಹರು ಅವರಿಗೆ ಹೇಳಿದರು. ಆದರೆ ಹೆದರಲು ಕಾರಣವಿಲ್ಲ ಎಂದು ನಾವು ಅವರಿಗೆ ಭರವಸೆ ಕೊಡಬಲ್ಲೆವು. ಏಕೆಂದರೆ ಕೃಷ್ಣ ಪ್ರತಿಯೊಬ್ಬರ ಸ್ನೇಹಿತ, ಪ್ರತಿಯೊಬ್ಬರಿಗೂ ನಿಜವಾಗಿ ಸಹಾಯ ಮಾಡಬಲ್ಲವನು. ಅನೈತಿಕ ವ್ಯವಹಾರಗಳು ಭಾರತದ ದೇವಾಲಯಗಳಷ್ಟೇ ಸೀಮಿತವಾಗಿಲ್ಲ. ಭೋಗಲೋಲಪ ನಾಗರಿಕತೆ ಇರುವ ವಿಶ್ವದ ಎಲ್ಲ ಭಾಗಗಳಲ್ಲೂ ಅದು ಸಾಮಾನ್ಯ ಎಂಬ ಸಲಹೆಯೊಂದಿಗೆ ಭಕ್ತಿವೇದಾಂತ ಸ್ವಾಮಿಗಳು ಮುಕ್ತಾಯ ಮಾಡಿದ್ದರು. ವಿಶೇಷವಾಗಿ ಅವರು 1960ರ ದಶಕದಲ್ಲಿ ತರುಣ ಜನಾಂಗದಲ್ಲಿ ಕ್ಷೋಭೆ ಹೆಚ್ಚಾಗಿರುವುದರ ಬಗೆಯನ್ನು ಉದ್ಧರಿಸಿದ್ದರು. ವೈದ್ಯನು ತನ್ನ ವ್ಯಾಧಿಯನ್ನು ಮೊದಲು ಗುಣಪಡಿಸಿಕೊಳ್ಳುವುದೇ ಉತ್ತಮ, ಏಕೆಂದರೆ ನಾಸ್ತಿಕ ನಾಗರಿಕತೆಯಲ್ಲಿ ಪಂಡಿತ ನೆಹರು ಅವರಿಗೆ ಮಠ ಅಂತ ಕೊಟ್ಟಿದೆ, ಇದು ಮತ ಆಗುತ್ತೆ ಅಂತ. ದೇವಾಲಯಗಳ ಜನರು ತಲೆನೋವಿನ ಸಂಗತಿಯಾಗಿದ್ದರೆ ಇತರ ಯುರೋಪಿಯನ್ ಮತ್ತು ಏಷ್ಯನ್ ರಾಷ್ಟ್ರಗಳ ನಾಯಕರುಗಳಿಗೆ ಅದೇ ಸಂಗತಿಯು ಬೇರೆ ಬೇರೆ ಲೇಬಲ್ಗಳಿಂದ ತಲೆನೋವಿಗೆ ಕಾರಣವಾಗಿದೆ. ಇಂಗ್ಲೆಂಡಿನಲ್ಲಿ ಟೆಡಿ ಬಾಯ್ಸ್ ಎಂದು, ಅಮೆರಿಕದಲ್ಲಿ ನಿರುದ್ದೇಶದ ಕ್ರಾಂತಿಕಾರರು ರೆಬಲ್ಸ್ ವಿತೌಟ್ ಕಾಸ್ ಎಂದು, ಜರ್ಮನಿಯಲ್ಲಿ ಹಾಫ್ ಸ್ಟ್ರಾಂಗ್ ಎಂದು, ಸ್ವೀಡನ್ನಿನಲ್ಲಿ ಲೆಜರ್ ಜಾಕೆಟ್ಸ್ ಎಂದು, ಜಪಾನಿನಲ್ಲಿ ಸೂರ್ಯನ ಮಕ್ಕಳು ಚಿಲ್ಡ್ರನ್ಸ್ ಆಫ್ ದಿ ಸನ್ ಎಂದು, ಸೋವಿಯತ್ ರಷ್ಯಾದಲ್ಲಿ ಸ್ಟೈಲ್ ಬಾಯ್ಸ್ ಎಂದು ಕರೆಯಲ್ಪಡುವ ತರುಣರು ನಾಸ್ತಿಕ ನಾಗರಿಕತೆಯ ಉಪ ಉತ್ಪನ್ನಗಳು. ಅದೇ ತಲೆನೋವಿನ ಮೂಲ ಕಾರಣ. ಅದಕ್ಕೆ ಸರಿಯಾದ ಚಿಕಿತ್ಸೆ ನೀಡಬೇಕಾಗಿದೆ. ಮೇಲೆ ಮಾಡುವಂಥದ್ದು. ಚಿಪ್ಪಿವಾಡದಲ್ಲಿ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ರಾಜು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಚಿಪ್ಪಿವಾಡದಲ್ಲಿ ಭಕ್ತಿ ವೇದಾಂತ ಸ್ವಾಮಿಗಳು ಕೇಶಿ ಘಾಟದಲ್ಲಿ ಮಾಡುತ್ತಿದ್ದ ರೀತಿಯಲ್ಲೇ ಕೆಲಸ ಮಾಡುತ್ತಿದ್ದರು. ಆದರೆ ಬ್ಯಾಕ್ ಟು ಗಾಡ್ ಹೆಡ್ಗೆ ಸಂಬಂಧಿಸಿದ ಕಚೇರಿಯ ಕೆಲವು ಕೆಲಸಗಳನ್ನು ಕೃಷ್ಣ ಪಂಡಿತರು ಮಾಡುತ್ತಿದ್ದರಿಂದ ಶ್ರೀಮದ್ ಭಾಗವತದ ಕಾರ್ಯಕ್ಕೆ ಹೆಚ್ಚು ಗಂಟೆಗಳನ್ನು ವಿನಿಯೋಗಿಸಲು ಸಾಧ್ಯವಾಗಿತ್ತು. ಕೃಷ್ಣ ಪಂಡಿತ್ ಬೆಳಗಿನ ಜಾವಕ್ಕೆ ಮೊದಲೇ ಸುಮಾರು 3 ಗಂಟೆಗೆ ಅವರು ಅನುವಾದ ಕಾರ್ಯದಲ್ಲಿ ತೊಡಗುತ್ತಿದ್ದರು. ಮೊದಲಿಗೆ ಟೈಪ್ ರೈಟರ್ ಇರಲಿಲ್ಲ, ಆದರೆ ಅವರು ಪೋರ್ಟೇಬಲ್ ಟೈಪ್ ರೈಟರ್ಗೆ ವ್ಯವಸ್ಥೆ ಮಾಡಿಕೊಟ್ಟರು. ದೈನಂದಿನ ಕೆಲಸಗಳನ್ನು ಮುಗಿಸಿ ಅನಂತರ ಅಡುಗೆ ಮಾಡಿಕೊಳ್ಳುತ್ತಿದ್ದರು. ಅಡುಗೆಗೆ ನಾನು ಲವಾಜಮೆಯನ್ನು ಒದಗಿಸಿಕೊಡುತ್ತಿದ್ದೆ. ಒಮ್ಮೊಮ್ಮೆ ನನ್ನ ಮನೆಗೆ ಬಂದು ಆಹಾರವನ್ನು ಕೇಳುತ್ತಿದ್ದರು. ಕೆಲವೊಮ್ಮೆ ಅವರು ಸಂಜೆ 5 ಗಂಟೆಗೆ ಅಥವಾ 6 ಗಂಟೆಗೆ ಸ್ನಾನ ಮಾಡುತ್ತಿದ್ದರು. ನಿತ್ಯವೂ ಅವರು ಟೈಪ್ ಮಾಡುತ್ತಿದ್ದರು. ಭಾಗವತವನ್ನು ಸ್ವತಃ ಓದುತ್ತಿದ್ದರು. ದೇವರ ದರ್ಶನಕ್ಕೆ ಗುಡಿಗೆ ಹೋಗುತ್ತಿದ್ದರು. ಅನಂತರ ಹೊರಗೆ ಹೋಗುತ್ತಿದ್ದರು. ಕೆಲವು ಸಲ ಮಧ್ಯಾಹ್ನ 2 ಗಂಟೆಗೆ ಅಥವಾ 4 ಗಂಟೆಗೆ ಹಿಂತಿರುಗುತ್ತಿದ್ದರು. ಅನಂತರ ಟೈಪ್ ಮಾಡುತ್ತಿದ್ದರು.
ಬ್ಯಾಕ್ ಟು ಗಾಡ್ ಹೆಡ್ ನ ಕರಡುಗಳನ್ನು ಒಂದು ಕಡೆಗೆ ಪರಿಶೀಲಿಸಲು ಕಳಿಸುತ್ತಿದ್ದರು. ಈ ಎಲ್ಲ ಬಗೆಯ ಕೆಲಸಗಳನ್ನು ಅವರು ಮಾಡುತ್ತಿದ್ದರು. ದಿನವೂ ಹಲವಾರು ಗಂಟೆ ಟೈಪ್ ಮಾಡುವುದೇ ಅವರ ಮುಖ್ಯ ಚಟುವಟಿಕೆ ಆಗಿತ್ತು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಸಂಸ್ಕೃತಿ ಬಂಗಾಳಿ ಭಾಷೆಯಲ್ಲಿ ಸಂಪಾದಿಸಿದ್ದ ಭಾಗವತ್ ಕೃತಿಗಳನ್ನು ಮತ್ತು 12 ಮಂದಿ ಮಹಾ ಆಚಾರ್ಯರು ರಚಿಸಿದ ಮೂಲ ವ್ಯಾಖ್ಯಾನಗಳನ್ನು ಇಟ್ಟುಕೊಂಡು ಕೆಲಸ ಮಾಡುತ್ತಿದ್ದರು. ಅವರದ್ದು ಒಂದು ಪ್ರಮಾಣಿತ ವ್ಯವಸ್ಥೆ. ಸಂಸ್ಕೃತ ದೇವನಾಗರಿಕ ಲಿಪಿ, ಇಂಗ್ಲಿಷ್ ಲಿಪ್ಯಂತರ, ಅನಂತರ ಇಂಗ್ಲಿಷಿನಲ್ಲಿ ಪ್ರತಿ ಪದಾರ್ಥ, ಇಂಗ್ಲಿಷ್ ಗದ್ಯಾನುವಾದ, ಕೊನೆಗೆ ಆ ಪದ್ಯದ ಇಂಗ್ಲಿಷ್ ತಾತ್ಪರ್ಯ. ಸ್ವಂತ ತಾತ್ಪರ್ಯವನ್ನು ಬರೆಯುವ ಮೊದಲು ಶ್ರೀಲ ಭಕ್ತ ಸಿದ್ಧಾಂತ ಸರಸ್ವತಿ, ವಿಶ್ವನಾಥ ಚಕ್ರವರ್ತಿ, ಜೀವ ಗೋಸ್ವಾಮಿ, ವಿಜಯ ತೀರ್ಥ ಮತ್ತು ಶ್ರೀಧರ್ ಸ್ವಾಮಿ ಈ ಎಲ್ಲ ಆಚಾರ್ಯರ ವ್ಯಾಖ್ಯಾನಗಳನ್ನು ಪರಿಶೀಲಿಸುತ್ತಿದ್ದರು. ಯೋಜನೆಯ ಗಾತ್ರವನ್ನು ಅವರು ಚಿಂತಿಸುತ್ತಿದ್ದರು. ಶ್ರೀಮದ್ ಭಾಗವತದಲ್ಲಿ 18,000 ಶ್ಲೋಕಗಳಿವೆ. ಮೊದಲನೇ ಸ್ಕಂದದ 17 ಅಧ್ಯಾಯಗಳು ತಲಾ 400 ಪುಟಗಳು, 3 ಸಂಪುಟಗಳಷ್ಟಾಗುತ್ತಿವೆ. ಎರಡನೇ ಸ್ಕಂದದಲ್ಲಿ 10 ಅಧ್ಯಾಯಗಳು 2 ಸಂಪುಟದಲ್ಲಿ ಇರುತ್ತವೆ. 9ನೇ ಸ್ಕಂದದಲ್ಲಿರುವವರೆಗೆ ಒಟ್ಟು ಸುಮಾರು 30 ಸಂಪುಟಗಳು, 90 ಅಧ್ಯಾಯಗಳ 10ನೇ ಸ್ಕಂದದ 20 ಸಂಪುಟ, ಒಟ್ಟು 12 ಸ್ಕಂದಗಳಿಂದ 60 ಸಂಪುಟಗಳು. ಇದನ್ನು ಮುಗಿಸಲು 5 ರಿಂದ 7 ವರ್ಷಗಳು ಬೇಕಾಗಬಹುದೆಂದು ಭಕ್ತಿ ವೇದಾಂತ ಸ್ವಾಮಿಗಳು ಭಾವಿಸಿದ್ದರು. ಒಂದು ನಿಮಿಷ ಮಾತಾಜಿ, ಕಮ್ಮಿ ಮಾಡ್ತೀನಿ ಅಲ್ಲೇ ಭಾವಿಸಿದ್ದರು. ಭಗವಂತನು ನನ್ನನ್ನು ಆರೋಗ್ಯವಾಗಿಟ್ಟರೆ ಶ್ರೀಲ ಭಕ್ತಿ ಪ್ರಭುಪಾದರ ಅಭಿಲಾಷೆಯನ್ನು ಪೂರೈಸಲು ನಾನು ಈ ಕೃತಿ ಶ್ರೇಣಿಯನ್ನು ಬರೆದು ಮುಗಿಸುತ್ತೇನೆ. ಅವರು ಮೊದಲನೆಯ ಸಂಪುಟವನ್ನು ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಮತ್ತು ಹರೇ ಕೃಷ್ಣ, ಧನ್ಯವಾದಗಳು. ಮತ್ತು ಹರೇ ಕೃಷ್ಣ ಮಾತಾಜಿ. ಅವರು ಮೊದಲನೇ ಅಲ್ಲಿಂದ ಮಾತಾಜಿ ಮಾತಾಜಿ ಅಲ್ಲಿಂದ ಅವರು ಮೊದಲನೆಯ ಸಂಪುಟವನ್ನು ಭಾಗವತ ಆದರ್ಶ ಪ್ರಚಾರಕರಾದ ಚೈತನ್ಯ ಮಹಾಪ್ರಭುಗಳ ಜೀವನ ಚಿತ್ರದಿಂದ ಬೇಕೆಂದು ತೀರ್ಮಾನಿಸಿದ್ದರು. ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ಭಾಗವತ ಸಾರ ಸರ್ವಸ್ವವು ಇಳಿದು ಬಂದಿರುವುದನ್ನು ಕಂಡು ಓದುಗರು ಮೆಚ್ಚುತ್ತಾರೆ. ಚೈತನ್ಯ ಮಹಾಪ್ರಭುಗಳ ನಿರೂಪಣೆಯ ಪ್ರಮುಖ ಅಂಶವೆಂದರೆ ಭಾರತದಲ್ಲಿ ಹುಟ್ಟುವ ಪ್ರತಿಯೊಬ್ಬರೂ ಭಾಗವತವನ್ನು ಜಗತ್ತಿನ ಮೂಲೆ ಮೂಲೆಯಲ್ಲೂ ಪ್ರಚಾರ ಮಾಡಬೇಕು. ಚೈತನ್ಯ ಮಹಾಪ್ರಭುಗಳು ಶ್ರೀಮದ್ ಭಾಗವತವನ್ನು ದೋಷಯುಕ್ತ ಪುರಾಣ ಎಂದು ಕರೆಯುತ್ತಿದ್ದರು. ಹರೇ ಕೃಷ್ಣ ಮಂತ್ರದೊಂದಿಗೆ ಶ್ರೀಮದ್ ಭಾಗವತದ ಶ್ರವಣ ಸಂಕೀರ್ತನೆಗಳು ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನು ಬೆಳೆಸಿಕೊಳ್ಳಲು ಸಹಾಯಕವಾದ ಒಂದು ಪರಿಪೂರ್ಣ ವೈಜ್ಞಾನಿಕ ವಿಧಾನ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ತೀರ್ಮಾನಿಸಿದ್ದರು. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳ ಚೈತನ್ಯ ಚರಿತಾಮೃತ ಮತ್ತು ಚೈತನ್ಯ ಭಾಗವತಗಳನ್ನು ಕುರಿತ ವ್ಯಾಖ್ಯಾನಗಳನ್ನು ಆಧರಿಸಿ ಭಕ್ತಿ ವೇದಾಂತ ಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಜೀವನ ಹಾಗೂ ಸಂಕೀರ್ತನ ಚಳುವಳಿಗಳನ್ನು ಕುರಿತ 50 ಪುಟಗಳ ಸಾರಾ ಸಂಗ್ರಹವನ್ನು ಸಿದ್ಧಪಡಿಸಿದರು. ಅದರಲ್ಲಿ ಚೈತನ್ಯ ಮಹಾಪ್ರಭುಗಳ ದಿವ್ಯೋನ್ಮಾದಗಳನ್ನು ತಮ್ಮ ಕಾಲದ ಪ್ರಸಿದ್ಧ ವಿದ್ವಾಂಸರೊಂದಿಗೆ ನಡೆಸಿದ ತಾತ್ವಿಕ ಸಂಘರ್ಷಗಳನ್ನು ಸಾರ್ವಜನಿಕವಾಗಿ ಭಗವನ್ ನಾಮಸ್ಮರಣೆ ಮಾಡುವ ಸಂಕೀರ್ತನಾ ಪದ್ಧತಿಯನ್ನು ಅವರು ವಿವರಿಸಿದರು. ಭಕ್ತಿ ವೇದಾಂತ ಸ್ವಾಮಿಗಳು ಚೈತನ್ಯ ಮಹಾಪ್ರಭುಗಳ ಜೀವನ ಮತ್ತು ಬೋಧನೆ ಇಂದಿನ ಇತಿಹಾಸದಲ್ಲಿ ಕಂಡುಬರುವ ಸಂದಿಗ್ಧ ಸ್ಥಿತಿಗಳಲ್ಲಿ ಹೇಗೆ ಸಂಗತವಾಗುತ್ತೆಂಬುದನ್ನು ಹೇಳಿದರು. ಅಮೃತ ಮುಹೂರ್ತದಲ್ಲಿ ಮಾನವ ಸಮುದಾಯಕ್ಕೆ ಮಾಡಬೇಕಾದ ಸಹಾಯವೇನೆಂಬುದನ್ನು ವೈದಿಕ ಸಾಹಿತ್ಯ ಮತ್ತು ಮುಖ್ಯವಾಗಿ ಶ್ರೀಮದ್ ಭಾಗವತಗಳಲ್ಲಿ ಹೇಳಲಾಗಿದೆ ಎಂದು ವಿವರಿಸಿದರು. ಹರೇ ಕೃಷ್ಣ ಮಾತಾಜಿ. ಇಲ್ಲ ಸಾಕು ಮಾತಾಜಿ, ಸಾಕು. 40 ನಿಮಿಷ ಆಯ್ತು. 40 ನಿಮಿಷ ಆಯ್ತು. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ, ಹಾಗೆ ಎಲ್ಲರೂ. ಹರೇ ಕೃಷ್ಣ. ಪ್ರವಚನಕಾರರು ಒಂದು ಪವಿತ್ರ ಕ್ಷೇತ್ರದ ಏಕಾಂತದಲ್ಲೇ ಉಳಿಯಬಾರದೆಂದು ನಗರಗಳಿಗೆ ಹೋಗಬೇಕೆಂದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿಗಳು ಒಂದು ಮುಖ್ಯವಾದ ಮಾತನ್ನು ಹೇಳಿದ್ದರು. ಅಲ್ಲ, ಅವರು ಒಂದೇ ಕಡೆ ಇರೋದಿಲ್ಲ. ನೀವು ನೋಡಿರ್ಬೋದು, ಚಾತುರ್ಮಾಸ ಎಲ್ಲ ಮಾಡಿದಾಗ
ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬೇರೆ ಬೇರೆ ಕಡೆಗೆ ಗುರುಗಳು ಹೋಗ್ತಾ ಇರ್ತಾರೆ. ಅವ್ರಿಗೆ ಒಂದು ಗೊತ್ತಾದ ಮನೆ ಇಲ್ಲದೆ ಇದ್ರು ಕೂಡ, ತಮ್ಮ ಪಾಲಿಗೆ ನರಕ ಸದೃಶವೇ ಆಗಿದ್ರು ಕೂಡ ಭಕ್ತಿ ವೇದಾಂತ ಸ್ವಾಮಿಗಳು ದೆಹಲಿಗೆ ಹೋಗಿ ಬರುವ ಅಭ್ಯಾಸವನ್ನ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ಯಾಕೆಂದ್ರೆ ಅವರು ಒಂದೇ ಕಡೆ ಇರೋ ಆಗಿರ್ಲಿಲ್ಲ. ಭಾರತೀಯ ಸಂಸ್ಕೃತಿಗೆ ನಡವಳಿಕೆಗೆ ಕಟ್ಟು ಬಿದ್ದ ಕೆಲವು ವರ್ತಕರು ಭಕ್ತಿ ವೇದಾಂತ ಸ್ವಾಮಿಗಳನ್ನು ತಮ್ಮಲ್ಲಿಗೆ ಕರೆದುಕೊಂಡು ಹೋಗ್ತಿದ್ರು. ಯಾಕೆ ಕರ್ಕೊಂಡು ಹೋಗ್ತಾ ಇದ್ರು ಅಂತ ಹೇಳಿದ್ರೆ, ಒಬ್ಬ ಸದಾಚಾರ್ಯದ ಒಂದು ಸಂಸ್ಕಾರಯುಕ್ತನಾದ ಮನುಷ್ಯನನ್ನ ಕರ್ಕೊಂಡೋಗಿ ಅವ್ರಿಗೆ ಆಹಾರ ವಸತಿ ಸೌಕರ್ಯಗಳನ್ನ ಒದಗಿಸ್ಕೊಟ್ರೆ ಅದು ಭಗವಂತನಿಗೆ ಇಷ್ಟ ಆಗುತ್ತೆ ಅನ್ನುವ ಒಂದು ವ್ಯಾಖ್ಯಾನದಿಂದ ಅವರು ಕರ್ಕೊಂಡು ಹೋಗ್ತಿದ್ರು. ಆದ್ರೆ ಅವರು ಸರಿಯಾದ ರೀತಿಯಲ್ಲಿ ಅವರಿಗೆ ಒಂದು ಶುದ್ಧ ಭಾವದಿಂದ ಕರ್ಕೊಂಡೋಗಿ ಮಾಡ್ತಾ ಇರ್ಲಿಲ್ಲ. ಅವರ ಭಾವ ಒಂದು ಕೃತಕವಾಗಿರ್ತಿತ್ತು. ಅವರು ನಿಜವಾದ ಸಂತೋಷದಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಕರ್ಕೊಂಡು ಹೋಗ್ತಾ ಇರ್ಲಿಲ್ಲ. ಏನೋ ಕರ್ಕೊಂಡು ಹೋಗ್ಬೇಕಲ್ಲ ಆ ರೀತಿ ಮಾಡ್ತಾ ಇದ್ರು. ಇದು ಭಕ್ತಿ ವೇದಾಂತ ಸ್ವಾಮಿಗಳಿಗೆ, ವೇದಾಂತರಿಗೆ ಇದು ಬೇಜಾರಾಗುತ್ತೆ ಹಾಗೆ ಮಾಡೋದು. ಯಾಕೆ ಯಾರೇ ಏನೇ ಮಾಡಿದ್ರು ಕೂಡ ಅದನ್ನ ನಾವು ನೇರವಾಗಿ ಭಗವಂತನಿಗೆ ಇಷ್ಟ ಹಾಗೆ ಮಾಡ್ಬೇಕು. ಅದನ್ನ ಬೇರೆ ರೀತಿಯಲ್ಲಿ ಮಾಡ್ಬೇಕಲ್ಲ, ಯಾವುದೇ ಕೆಲಸವನ್ನು ಅಷ್ಟೇನೆ ನಾವು ಮಾಡ್ಬೇಕಲ್ಲ ಅಂತ ಮಾಡಬಾರ್ದು. ಇದು ಭಗವಂತನಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ ಅನ್ನುವ ಭಾವನೆಯಿಂದ ಮಾಡಿದ್ರೆ ಎಲ್ಲ ಕೆಲಸದಲ್ಲೂ ನಾವು ಯಶಸ್ಸನ್ನ ಕಾಣ್ಬೋದು. ಅವರು ರಾಧಾ ಪ್ರೆಸ್ ಮ್ಯಾನೇಜರ್ ಹಿತಶರಣ ಶರ್ಮಾರೊಂದಿಗೆ ಮಾತಾಡ್ತಾರೆ. ಅವ್ರೇನ್ ಮಾಡಿರ್ತಾರೆ, ಎಲ್ಲ ಅವ್ರಿಗೆ ಲೀಗ್ ಆಫ್ ಡಿವೋಟೀಸ್ಗೆ ಪ್ರಕಟಣೆ ಪತ್ರಿಕೆಗಳಿಗೆಲ್ಲ ಮುದ್ರಿಸ್ಕೊಟ್ಟಿರ್ತಾರೆ. ಹಾಗಾಗಿ ಅವ್ರ ಮನೆಯಲ್ಲೂ ಭಕ್ತಿ ವೇದಾಂತ ಸ್ವಾಮಿಗಳು ಇವರು ಹಿತವರ್ಣ ಶರ್ಮಾ ಅವರ ಜೊತೆ ಅವ್ರ ಮನೆಯಲ್ಲೂ ಕೂಡ ಉಳ್ಕೊಂಡಿರ್ತಾರೆ. ಅವ್ರೇನ್ ಮಾಡ್ತಾರೆ, ಅವರು ನಾವೆಲ್ ಪ್ರೇಮ ಸಭಾದ ಕಾರ್ಯದರ್ಶಿಯು ಸಕ್ರಿಯ ಧಾರ್ಮಿಕರು ಆದ ಬ್ರಾಹ್ಮಣರು ಆದ ಪಂಡಿತ್ ಶ್ರೀ ಕೃಷ್ಣ ಶರ್ಮರನ್ನ ಭಕ್ತಿ ವೇದಾಂತ ಸ್ವಾಮಿಗಳಿಗೆ ಪರಿಚಯ ಮಾಡ್ಕೊಡ್ತಾರೆ. ಯಾದ್ರು ಶ್ರೀ ಶರ್ಮಾ ಕೃಷ್ಣ ಶರ್ಮರಿಗೆ ಭಕ್ತಿ ವೇದಾಂತ ಸ್ವಾಮಿಗಳನ್ನ ಪರಿಚಯ ಮಾಡಿಕೊಡ್ತಾರೆ. ಅವರ ಸಾಹಿತ್ಯ ಶ್ರಮಗಳನ್ನ ಕಂಡು ಸಹಾನುಭೂತಿಯಿಂದ ಕೃಷ್ಣ ಪಂಡಿತರು ತಮ್ಮ ಚಿಪ್ಪಿವಾಡದ ರಾಧಾಕೃಷ್ಣ ದೇವಾಲಯದಲ್ಲಿ ಒಂದು ಕೋಣೆಯನ್ನು ಕೊಟ್ಟರು. ಈಗ ಅವರ ಸಾಹಿತ್ಯ ಶ್ರಮ ಎಲ್ಲ ಸಾಹಿತ್ಯನೆಲ್ಲ ಓದ್ತಾರೆ. ಓದ್ಬಿಟ್ಟು ಅವ್ರಿಗೆ ರಾಧಾಕೃಷ್ಣ ದೇವಾಲಯದಲ್ಲೇ ಒಂದು ಕೋಣೆಯನ್ನ ಕೊಡ್ತಾರೆ. ಆ ಕೋಣೆ ಎಲ್ಲಿರುತ್ತೆ ಅಂದ್ರೆ ಅದು ಹಳೆ ದೆಹಲಿಯ ಪಕ್ಕದಲ್ಲೇ ಇರುತ್ತೆ. ಹೀಗೆ ಭಕ್ತಿ ವೇದಾಂತ ಸ್ವಾಮಿಗಳಿಗೆ ದೆಹಲಿಯಲ್ಲಿ ಒಂದು ಶಾಶ್ವತ ಕಚೇರಿ ದೊರೆತಂತಾಯ್ತು. ಭಗವಂತನ ದಯೆಯಿಂದ ಒಂದು ದೆಹಲಿಯಲ್ಲಿ ಒಂದು ಕೋಣೆ ಸಿಗುತ್ತೆ. ಅದು ಭಗವಂತ ರಾಧಾಕೃಷ್ಣರ ದೇವಾಲಯದಲ್ಲಿ. ಅಲ್ಲಿ ಅದು ಆ ಒಂದು ಸ್ಥಳ ಹೇಗಿರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಜನ ಕಿಕ್ಕಿರ್ದು ತುಂಬ್ತಾ ಇರ್ತಾರೆ. ತುಂಬಾನೇ ರಸ್ತೆ ಇಕ್ಕಟ್ಟಾಗಿರುತ್ತೆ. ಮತ್ತೆ ದೊಡ್ಡ ದೊಡ್ಡ ಗಾಡಿಗಳು ಓಡಾಡೋದಕ್ಕೆ ಅಲ್ಲಿ ಸ್ಥಳ ಇರಲ್ಲ. ಅಲ್ಲಿ ಹಿಂದೂ ಮುಸ್ಲಿಂ ಇಬ್ರು ಕೂಡ ಒಟ್ಟಿಗೆ ಇರುವಂತಹದ್ದು ಪ್ರದೇಶ ಆಗಿರೋದ್ರಿಂದ ಅದು ಹರೇ ಕೃಷ್ಣ ಅಲ್ಲಿ ಜನಸಂದಣಿ ಹೆಚ್ಚಾಗಿರುತ್ತೆ. ಅಲ್ಲಿ ಹೇಗಿರುತ್ತೆ ಅಂದ್ರೆ ಎತ್ತಿನ ಗಾಡಿ ಮತ್ತೆ ರಿಕ್ಷಾಗಳು ಮಾತ್ರ ಆ ಒಂದು ಇಕ್ಕಟ್ಟಾದ ಸ್ಥಳದಲ್ಲಿ ಓಡಾಡಬಹುದು. ಅಂತಹ ಒಂದು ಸ್ಥಳದಲ್ಲಿ ಅಲ್ಲಿ ಭಗವಂತನ ಒಂದು ಕೃಷ್ಣನ ದೇವಾಲಯ, ರಾಧಾ ರಮಣ ಒಂದು ದೇವಾಲಯ ಅಲ್ಲಿ ಇರುತ್ತೆ. ಈ ಒತ್ತಡದ ನಗರದ ಮಧ್ಯದ ಕೃಷ್ಣ ಪಂಡಿತರ ರಾಧಾಕೃಷ್ಣ ದೇವಾಲಯಕ್ಕೆ ಒಂದು ಕಿರಿದಾದ ಪ್ರದೇಶ. ಅಲ್ಲಿ ಒಂದು ಸಣ್ಣ ಪ್ರದೇಶದಲ್ಲಿ ಆ ಒಂದು ದೇವಾಲಯ ಇರುತ್ತೆ. ಮುಂದೆ ಗಣಪತಿ ಮೂರ್ತಿ ಕೂಡ ಇರುತ್ತೆ. ದೇವಾಲಯದ ಕಮಾನು ದ್ವಾರದ ಮೇಲ್ಭಾಗದಲ್ಲಿ ಪಾರಿವಾಳಿಗಳ ಸಾಲುಗಳು ಕೂಡ ಇರುತ್ತೆ. ಅದೇನಾಗಿರುತ್ತೆ ಅಂದ್ರೆ ವಾಸಿಸುವ ಕುಟುಂಬಗಳಿಂದ ಕೂಡಿದ್ದರಿಂದ ಗುಡಿಯು ಆ ಪ್ರದೇಶದ ವಟಾರಗಳಂತೆಯೇ ಕಾಣುತ್ತಿತ್ತು. ಅಂತಂದ್ರೆ ಅದು ದೇವಸ್ಥಾನ ಅಂತ ಹೇಳಕ್ ಆಗ್ತಾ ಇರ್ಲಿಲ್ಲ. ಅಕ್ಕಪಕ್ಕ ತುಂಬಾ ಸಂದಿಗ್ಧ ಸ್ಥಿತಿ, ಪಕ್ಕದೆಲ್ಲ ಮನೆಗಳೆಲ್ಲ ತುಂಬಾ ಇರ್ತಿದ್ವು. ಅಂತಹ ಒಂದು ಸ್ಥಳದಲ್ಲಿ ಈ ಒಂದು ದೇವಾಲಯ ಇತ್ತು. ಇಲ್ಲಿ ಅವರು ಕೃಷ್ಣ ಪಂಡಿತರು ಒಂದು ರೂಮ್ನ ಭಕ್ತಿ ವೇದಾಂತ ಸ್ವಾಮಿಗಳಿಗೆ ಕೊಡ್ತಾರೆ. 2ನೇ ಮಹಡಿಯಲ್ಲಿ ಪೂಜಾ ಗೃಹದ ಮೇಲ್ಭಾಗದಲ್ಲಿ ಅದು ಅತಿಥಿ ಕೊಠಡಿ ಇರುತ್ತೆ. ಇದೇ ಭಕ್ತಿ ಸ್ವಾಮಿಗಳ ಕೊಠಡಿ, ಅದು ಅವ್ರಿಗೆ ಕೊಡ್ತಾರೆ. ಈ ಕೋಣೆ ಏಕಾಂತವಾಗಿರಲ್ಲ. ಯಾಕೆಂದ್ರೆ ಅವ್ರ ಬರವಣಿಗೆ ಎಲ್ಲ ಬರಿಬೇಕಾಗಿರುತ್ತಲ್ವಾ, ಅವ್ರಿಗೆ ಏಕಾಂತವಾಗಿ ಫ್ರೀ ಆಗಿರೋದಿಲ್ಲ. ಅಕ್ಕಪಕ್ಕ ಈ ತರ ಬೇರೆ ಬೇರೆ ಮನೆಗಳಿರುತ್ತೆ. ಇದು ಅವ್ರಿಗೆ ಗೊತ್ತಾಗುತ್ತೆ. ಮತ್ತೆ ವಟಾರ ಚಾವಣಿಗಳು ತುಂಬಾ ಹೊತ್ತಾಗಿ ಈಗ ಒಂದು ತಾರಸಿಯಿಂದ ಮತ್ತೊಂದು ತಾರಸಿ ಪಕ್ಕದಲ್ಲೇ ಇದ್ದಿದ್ರಿಂದ ಅದು ದೊಡ್ಡ ಮಸೀದಿ ಇರುತ್ತಲ್ಲ, ಆ ಮಸೀದಿ ಹತ್ರಕ್ಕೆ ನೆಗೆದು ಹೋಗ್ಬೋದಾಗಿರುತ್ತೆ ಪ್ರತಿಯೊಬ್ಬರು. ಆ ರೀತಿ ಇರುತ್ತೆ. ಮತ್ತೆ ಮಸೀದಿಯಲ್ಲಿ 3 ದೊಡ್ಡ ಗುಮ್ಮಟಗಳಿರುತ್ತೆ. ಅಲ್ಲಿ ಎತ್ತರದ ಮಿನಾರುಗಳು ಸಾಮಾನ್ಯ ಕಟ್ಟಡಗಳಿಗಿಂತ ತುಂಬಾ ಮೇಲೆ ಇರುತ್ತೆ. ಅವು ಹಿಂಡಾದ ಪಾರಿವಾಳಗಳನ್ನ ಆಕರ್ಷಿಸುತ್ತೆ. ಪಾರಿವಾಳಗಳು ಕೂಡ ಹಿಂಡು ಗುಮ್ಮಟಗಳ ಮೇಲೆ ಕೂರ್ತಾ ಇರುತ್ತೆ. ಅಂತಹ ತುಂಬಾ ಇಕ್ಕಟ್ಟಾದ ಸ್ಥಳದಲ್ಲಿ ಆ ಒಂದು ಭಗವಂತನ ಒಂದು ದೇವಾಲಯ ಇರುತ್ತೆ. ಅಲ್ಲೇ ಪ್ರಭುಪಾದರಿಗೂ ಕೂಡ ಒಂದು ಕೋಣೆ ಸಿಗತ್ತೆ. ಇದಾದ್ಮೇಲೆ ಪಂಡಿತ್ ನೆಹರು ಏನ್ ಮಾಡ್ತಾರೆ, ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಕರಿಯ ಹಗುರು ಕೋಟನ್ನು ಕೃಷ್ಣ ಪಂಡಿತರು ಧರಿಸಿದರು. ಅವ್ರು ಸ್ವಲ್ಪ
ಪಂಡಿತ್ ನೆಹರು ಅವರ ಅನುಯಾಯಿಗಳಾಗಿರ್ತಾರೆ. ಅವ್ರ ತರನೇ ಒಂದು ನೆಹರು ಟೋಪಿಯನ್ನು ಹಾಕೊಂಡಿರ್ತಾರೆ, ಒಳ್ಳೆ ಇಂಗ್ಲಿಷ್ ಅನ್ನ ಮಾತಾಡ್ತಾ ಇರ್ತಾರೆ, ಮತ್ತೆ ಅದ್ರ ತುಂಬಾ ಮಾತಾಡೋ ಸ್ವಭಾವ ಇರುತ್ತೆ. ಮತ್ತೆ ಅಲ್ಲಿ ಎಲ್ಲರಿಗೂ ಚಿರಪರಿಚಿತರಾಗಿರ್ತಾರೆ, ಗೌರವ ಪತ್ರರು ಆಗಿರ್ತಾರೆ. ಮತ್ತೆ ಹಿಂದೂ ಸಂಸ್ಕೃತಿಯ ಸಜ್ಜನಿಕೆಯನ್ನು ಮತ್ತೆ ಮತ್ತೆ ಮೆರೆಸಲು ದೇವರೇ ಕಳಿಸಿದ ಸಾಧು ಎಂಬಂತೆ ಭಕ್ತಿವೇದಾಂತ ಸ್ವಾಮಿಗಳು ಅವರ ಕಣ್ಣಿಗೆ ಬಿದ್ದರು. ಈಗ ಅವ್ರಿಗೆ ಏನ್ ಅನ್ಸುತ್ತೆ, ಭಕ್ತಿವೇದಾಂತ ಸ್ವಾಮಿಗಳನ್ನ ಭಗವಂತನೇ ಕಳಿಸಿದಾನೆ, ಈ ಸಾಧು ತುಂಬಾ ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿ ಅಂತ ಎಲ್ಲ ತಿಳ್ಕೊಂಡು ಆಮೇಲೆ ಅದಂತ ತಿಳ್ಕೊತಾರೆ. ಹೊಸ ಅತಿಥಿ ತುಂಬಾ ಪ್ರಿಯನಾದ ವ್ಯಕ್ತಿ ಎಂಬುದು ಅವರ ಅನುಭವಕ್ಕೆ ಬರುತ್ತೆ. ಅವ್ರಿಗೆ ತುಂಬಾ ಅವರನ್ನ ನೋಡಿದ ತಕ್ಷಣ ತುಂಬಾ ಯಾವುದೇ ವ್ಯಕ್ತಿಯನ್ನ ನೋಡಿದ್ರೆ ಅವರ ತೇಜಸ್ಸು ಓಜಸ್ಸು ಎಲ್ಲವನ್ನ ನೋಡಿದಾಗ ಅವ್ರ ಮೇಲೆ ನಮಗೆ ಗೊತ್ತಿಲ್ಲದೆ ಗೌರವ ಕೊಡ್ಬೇಕು ಅನ್ನುವಂತಹ ಭಾವನೆ ಬರುತ್ತೆ. ಹಾಗೆಯೇ ಕೃಷ್ಣ ಪಂಡಿತರಿಗೂ ಕೂಡ ಭಕ್ತಿವೇದಾಂತ ಸ್ವಾಮಿಗಳನ್ನ ನೋಡಿ ಅವ್ರಿಗೆ ಅವ್ರ ಮೇಲೆ ಒಂದು ಒಳ್ಳೆಯ ಗೌರವ ಭಾವನೆ ಬರುತ್ತೆ. ಏಕೆಂದ್ರೆ ಅವ್ರು ಹೇಗಿರ್ತಂದ್ರೆ ಸರಳವಾಗಿರ್ತಾರೆ, ಗಂಭೀರವಾಗಿರ್ತಾರೆ, ಶೋಭಾಯಮಾನ ವ್ಯಕ್ತಿತ್ವ ಅವ್ರದ್ದು. ಮತ್ತೆ ಜೊತೆಗೆ ಪ್ರಸಿದ್ಧ ವೈಷ್ಣವ ವಿದ್ವಾಂಸ, ಎಲ್ಲದಕ್ಕಿಂತ ಮುಖ್ಯ ಅವರು ವೈಷ್ಣವ ವಿದ್ವಾಂಸರಾಗಿರ್ತಾರೆ. ಇದು ಆ ಕೃಷ್ಣ ಪಂಡಿತರಿಗೆ ಆಕರ್ಷಣೆ ಆಗುತ್ತೆ. ಕೃಷ್ಣ ಪಂಡಿತರಿಗೆ ಭಕ್ತಿವೇದಾಂತ ಸ್ವಾಮಿಗಳ ಸನಾತನ ಧರ್ಮದ ಉಜ್ಜೀವನ ಚಟುವಟಿಕೆಗಳ ಮಹತ್ವವನ್ನು, ಅವರಿಗೆ ದೆಹಲಿಯಲ್ಲಿ ಒಂದು ಕಚೇರಿಯ ಅಗತ್ಯವಿದೆ ಎಂಬುದನ್ನು ಅರಿತುಕೊಂಡರು. ಅವರು ಗೊತ್ತಾಗುತ್ತೆ, ಅವರು ಒಂದು ಸನಾತನ ಧರ್ಮವನ್ನ ಪ್ರಚಾರ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರಿಗೆ ದೆಹಲಿಯಲ್ಲಿ ಒಂದು ಕೋಣೆ ಕೂಡ ಬೇಕಾಗುತ್ತೆ ಅಂತ ಗೊತ್ತಾಗುತ್ತೆ. ಮತ್ತೆ ಅವ್ರಿಗೆ ಏನ್ ಬೇಕೋ ಅದನ್ನ ಪೂರೈಸಿ ಕೊಡುವಂತಹ ಭರವಸೆಯನ್ನು ಕೂಡ ಕೃಷ್ಣ ಪಂಡಿತರು ಕೊಡ್ತಾರೆ. ತಮಗಾಗಿ ಏನನ್ನೂ ಕೇಳಲು ಭಕ್ತಿವೇದಾಂತ ಸ್ವಾಮಿಗಳಿಗೆ ಸಂಕೋಚ. ಯಾವಾಗ್ಲೂ ಶುದ್ಧ ಭಕ್ತರು ತಮಗೋಸ್ಕರ ತಾವು ಏನನ್ನು ಕೇಳೋದಿಲ್ಲ. ಅವರು ಯಾವಾಗ್ಲೂ ನಿಸ್ವಾರ್ಥದಿಂದ ಭಗವಂತನ ಭಕ್ತಿ ಸೇವೆ ಮಾತ್ರ ಬೇಕು, ಅವ್ರಿಗೆ ಯಾವುದೂ ಬೇಡ. ಯಾರಿಗೆ ಸ್ವಾರ್ಥ ಇರ್ತಂತಂದ್ರೆ ನಮ್ಮಂತಹ ಭೌತಿಕದಲ್ಲಿರುವ ಸಂಸಾರ ಬಂಧನದಲ್ಲಿರೋರು ಮಾತ್ರ ಸ್ವಾರ್ಥದಿಂದ ಭಗವಂತನಿಗೆ ಅದು ಕೊಡು ಇದು ಕೊಡು ಅಂತ ಕೇಳ್ತಾರೆ. ಶುದ್ಧ ಭಕ್ತರಿಗೆ ಭಗವಂತನ ವಿನಃ ಬೇರೆ ಏನೂ ಬೇಡ ಅನ್ನುವಂತಹ ಮನಸ್ಥಿತಿ ಇರುತ್ತೆ. ಹಾಗೆ ಪ್ರಭುಪಾದರಿಗೂ ಕೂಡ ಅವ್ರು ಏನನ್ನು ಯಾರನ್ನು ಕೇಳೋದಿಲ್ಲ, ಸಂಕೋಚದಲ್ಲೇ ಇರ್ತಾರೆ. ಆದ್ರೂ ಕೃಷ್ಣ ಪಂಡಿತರು ಅವರಿಗೆ ಚಾಪೆ ಮತ್ತೆ ಕೆಳ ಮೇಜುಗಳನ್ನು ಗೋಪುರದ ಮುಂದೆ ಏರಿಸಿದರು, ಒಂದು ಹಾಸಿಗೆಯನ್ನು ತಂದಾಕಿದ್ರು. ಬೇಸಿಕ್ ಏನ್ ಬೇಕು ಪಾಪ ಅವ್ರು ಮಲ್ಕೊಳ್ಳೋದಕ್ಕೆ, ಒಂದು ಮೇಜು, ಬರೆಯೋದಿಕ್ಕೆ ಹಾಸಿಗೆ ಮತ್ತೆ ಒಂದು ಚಾಪೆ ಎಲ್ಲವನ್ನ ಅವರು ತಂದು ಕೊಡ್ತಾರೆ. ಇದಾದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಅವರು ಪಶ್ಚಿಮ ದೇಶಗಳಿಗೆ ಅಂದ್ರೆ ವಿದೇಶಗಳಿಗೆ ಹೋಗಿ ಗ್ರಂಥ ರಚನೆ ಮಾಡೋದಕ್ಕೆ ವೇದಾಂತರಿಗೆ ಒಂದು ಭದ್ರವಾದ ಸ್ಥಳ ಬೇಕಾಗುತ್ತೆ. ಆ ಭಗವಾನ್ ಕೃಷ್ಣ ಅದನ್ನ ಒದಗಿಸ್ತಾನೆ. ಯಾವಾಗ್ಲೂ ನಾವು ಪೂರ್ಣವಾಗಿ ಶರಣಾದಾಗ ಮಾತ್ರ ಭಗವಂತ ನಮ್ಮ ಎಲ್ಲ ಅವಶ್ಯಕತೆಗಳನ್ನ ಪೂರೈಸ್ತಾನೆ. ಹೇಗೆ ಅಂದ್ರೆ ಒಂದು ಮಗು ತಾಯಿಯನ್ನ ಹೇಗೆ ಪೂರ್ಣವಾಗಿ ನಂಬಿಟ್ಟಿರುತ್ತೆ ಅಲ್ವಾ, ತಾಯಿಯನ್ನು ಏನ್ ಮಾಡ್ತಾಳೆ, ಅವಳು ಎಲ್ಲ ಕೆಲಸವನ್ನ ಬಿಟ್ಟು ಆ ಒಂದು ಸಣ್ಣ ಮಗುವನ್ನ ನೋಡ್ಕೋತಾಳೆ. ಹಾಗೆ ಭಗವಂತ ಕೂಡ ನಾವು ಪೂರ್ಣವಾಗಿ ಅವನಿಗೆ ಶರಣಾಗತರಾದ್ರೆ ಭಗವಂತ ನಮ್ಮ ಎಲ್ಲ ಯೋಗಕ್ಷೇಮಗಳನ್ನ ನೋಡ್ಕೋತಾನೆ. ಅದೇ ರೀತಿ ನಿಮ್ಗೆ ಅದಕ್ಕೊಂದು ಕತೆ ಹೇಳೋದಾದ್ರೆ, ಒಬ್ಬ ಸಂತ ಇರ್ತಾರೆ. ಆ ಸಂತರು ತುಂಬಾ ಶುದ್ಧ ಭಕ್ತರಾಗಿರ್ತಾರೆ. ಯಾವಾಗ್ಲೂ ಭಗವಂತನ ಪ್ರವಚನ ಮಾಡ್ಕೊಂಡು ಭಗವಂತನ ಧ್ಯಾನದಲ್ಲೇ ಇರ್ತಾರೆ. ಮತ್ತೆ ಸಾಧ್ಯವಾದಷ್ಟು ಜನಗಳಿಗೆ ಆಧ್ಯಾತ್ಮಿಕದ ಬಗ್ಗೆ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇರ್ತಾರೆ. ಇದು ಅವ್ರ ಹತ್ರ ಸ್ವಲ್ಪ ಭಕ್ತರುಗಳು ಕೂಡ ಇರ್ತಾರೆ, ಅವ್ರಿಗೆಲ್ಲ ಅವ್ರನ್ನ ಕಂಡ್ರೆ ತುಂಬಾ ಖುಷಿ, ಆ ರೀತಿ ಇರ್ತಾರೆ. ಹಾಗಿರುವಾಗ ಈ ಬೇರೆ ಜನರು, ಕೆಲವರು ಕಪಟಿಗಳು ಇರ್ತಾರಲ್ಲ, ಅಂತವ್ರಿಗೆ ಇವ್ರನ್ನ ಕಂಡ್ರೆ ಆಗೋದಿಲ್ಲ. ಇವ್ರ ಹತ್ರ ಎಷ್ಟೊಂದ್ ಜನ ಬರ್ತಾರೆ, ಇವ್ರಿಗೆ ಇವರ ಪ್ರವಚನವನ್ನ ಕೇಳ್ತಾರೆ ಅನ್ನುವಂತಹ ಒಂದು ಅಸೂಯೆಯಿಂದ ಅವ್ರನ್ನ ಕೊಂದಾಕ್ಬಿಡ್ಬೇಕು. ಅವ್ರನ್ನ ಕೊಂದ್ಬಿಟ್ರೆ ನಾವೆಲ್ಲರೂ ನಮಗೆ ಹೇಗ್ ಬೇಕೋ ಆ ರೀತಿ ನಾವು ಜೀವನ ನಡೆಸ್ಬೋದು, ಒಳ್ಳೆಯ ಹಣದ ಸಂಪಾದನೆ ಚೆನ್ನಾಗಿದೆ, ಈ ಮಠವನ್ನ ನಾವು ಬಿಡಬಾರ್ದು, ಇವ್ರನ್ನೇ ನಾವು ಕೊಂದು ಬಿಡ್ಬೇಕು ಅನ್ನುವಂತಹ ಯೋಚನೆ ಮಾಡ್ತಾರೆ. ಆಗ ಆ ಸಂತರಿಗೆ ಬೇರೆ ಬೇರೆ ಭಕ್ತರು ಬಂದು ಹೇಳ್ತಾರೆ, ಇದಕ್ಕೆ ನಿಮ್ಮನ್ನ ಕೊಲ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಆದಷ್ಟು ನೀವು ಈ ಮಠವನ್ನ ಬಿಟ್ಟು ಹೊಟ್ಟೋಗಿ ಅಂತ ಹೇಳ್ತಾರೆ. ಆದ್ರೂ ಅವ್ರ ಸಂತರು ಹೇಳ್ತಾರೆ, ಇಲ್ಲ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಇಲ್ಲ, ತುಂಬಾ ನಿಮ್ ಸುತ್ತಮುತ್ತ ತುಂಬಾನೇ ಎಲ್ಲರೂ ಹಾಗೆ ಸಾಧಿಸ್ತಾ ಇದ್ದಾರೆ, ಬೇಡ ಬಿಟ್ಟೋಗಿ, ನಾವು ನಿಮ್ ಜೊತೆ ಬರ್ತೀವಿ ಅಂತ ಹೇಳ್ತಾರೆ. ಆಗ ಸಂತರ ಅಂತಾರೆ, ಇಲ್ಲ ಭಗವಂತನ ಇಚ್ಛೆ ಏನಿದೆಯೋ ಅದೇ ಆಗ್ಲಿ, ಸರಿ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ನನ್ ಜೊತೆ ಯಾರು ಬರೋದ್ ಬೇಡ, ಏನೇ ಕಷ್ಟ ಬಂದ್ರು ನಾನು ಒಬ್ಬನೇ ಅನುಭವಿಸ್ತೀನಿ, ನನ್ ಜೊತೆ ಯಾರೂ ಬರ್ಬೇಡಿ ಅಂತ ಹೇಳಿದ್ರು ಕೂಡ ಒಬ್ಬ ಭಕ್ತ ನಾನು ಬಂದೇ ಬರ್ತೀನಿ ಅಂತ ಬಲವಂತ ಮಾಡಿ ಅವ್ರ ಜೊತೆ ಹೋಗ್ತಾನೆ. ಹೋಗ್ತಾ ಇರುವಾಗ ಇವ್ರು ಹೋಗ್ತಾ ಇದ್ದಾರೆ ಅಂತ ಅವ್ರಿಗೆಲ್ಲ ಕಪಟಿಗಳಿಗೆಲ್ಲ ಗೊತ್ತಾಗುತ್ತೆ. ಅವ್ರೇನ್ ಮಾಡ್ತಾರೆ, ಕುದುರೆಗಳನ್ನೆಲ್ಲ ಹತ್ತಿ ಖಡ್ಗ ಕತ್ತಿ ಎಲ್ಲಾನು ಎತ್ಕೊಂಡು ಅವ್ರನ್ನ ಅಟ್ಟಿಸ್ಕೊಂಡ್ ಬರ್ತಾರೆ. ಅವ್ರು ಅಟ್ಟಿಸ್ಕೊಂಡ್ ಬಂದಾಗ ಪಾಪ ಅವ್ರು ಎಷ್ಟು ಕಾಲ್ನಡಿಗೆಯಲ್ಲಿ ಹೋಗ್ತಾ ಇದಾರೆ. ಹೋಗ್ಬೇಕಾದ್ರೆ ಅವ್ರು ಏನ್ ಮಾಡ್ತಾರೆ, ಒಂದ್ ಸಣ್ಣ ಗುಹೆ ಸಿಗುತ್ತೆ, ಆ ಗುಹೆ ಒಳಗಡೆ ಸೇರ್ಕೊಂಡ್ಬಿಡ್ತಾರೆ. ಸರಿ, ಇನ್ನೊಬ್ಬ ಭಕ್ತ ಬರ್ತಾನೆ, ಅವ್ರ ಜೊತೆ ಒಬ್ಬ ಭಕ್ತ ಇರ್ತಾನಲ್ಲ, ಅವ್ನು ಹೇಳ್ತಾನೆ, ಏನ್ ಗುರುಗಳೇ ನೀವು ಎಷ್ಟೊಂದೆಲ್ಲ ಭಕ್ತಿ ಸೇವೆ ಮಾಡ್ತಾ ಇದ್ದೀರಾ, ಕೃಷ್ಣನನ್ನ ಅಷ್ಟೊಂದು ನಂಬಿದ್ದೀರ, ಯಾಕೆ ಈ ತರ ನಮ್ಗೆ ಇಂತಹ ಪರಿಸ್ಥಿತಿ ಅಂತ. ಇಲ್ಲ, ನೀನ್ ಹೆದರ್ಕೋಬೇಡ, ಕೃಷ್ಣ
ನಮ್ಮ ಜೊತೆ ಇದ್ದಾನೆ, ಅವನು ಸಹಾಯ ಮಾಡೇ ಮಾಡ್ತಾನೆ ಅನ್ನುವಂತಹ ಒಂದು ದೃಢ ವಿಶ್ವಾಸವನ್ನ ಭಗವಂತನ ಮೇಲೆ ನಂಬಿರ್ತಾರೆ. ಇದೇ ತರ ಈ ಕಪಟಿಗಳೆಲ್ಲ ಬರ್ತಾರಲ್ವಾ, ಬಂದ್ಬಿಟ್ಟು ಅವ್ರು ಯಾವ ಗುಹೆಯಲ್ಲಿ ನಿಂತಿರ್ತಾರೋ ಅದೇ ಗುಹೆಯ ಬಾಗಿಲಿನ ಹತ್ತಿರ ಬಂದು ನಿಂತ್ಕೋತಾರೆ. ಇನ್ನೇನ್ ಅವ್ರು ಇಲ್ಲೇ ಒಳಗಡೆ ಇದ್ದಾರೆ, ನಾವೆಲ್ಲ ಒಳಗಡೆ ಹೋಗಿ ಅವ್ರನ್ನ ಕೊಂದಾಕ್ಬೇಕು ಅನ್ನುವಂತಹ ಮನಸ್ಥಿತಿ ಅವ್ರದ್ದು. ಆಗ ಮತ್ತೆ ಆ ಭಕ್ತ ಹೇಳ್ತಾನೆ, ಆ ಶಿಷ್ಯ ಹೇಳ್ತಾನೆ, ಗುರುಗಳೇ ಇನ್ನಾಗೋಯ್ತು, ಇನ್ನು ನಾವಿಬ್ರೇ ಇರೋದು, ನಮ್ಮನ್ನ ಇಷ್ಟೊಂದ್ ಜನ ಇದ್ದಾರೆ, ನಮ್ಮನ್ನ ಕೊಂದಾಕ್ತಾರೆ ಅಂತ ಹೇಳಿದಾಗ ಆಗ್ಲೂ ಕೂಡ ಅವರು ಧೃತಿಗೆಡೋದಿಲ್ಲ. ಆ ಸಂತ ಹೇಳ್ತಾರೆ, ಇಲ್ಲ ನಾವಿಬ್ರೇ ಇಲ್ಲ, ಇಲ್ಲಿ ನಮ್ ಜೊತೆ ಕೃಷ್ಣ ಕೂಡ ಇದ್ದಾನೆ, ಅವನು ಹೇಗೋ ಕಾಪಾಡ್ತಾನೆ, ಧೈರ್ಯವಾಗಿರೋ. ಇದೇ ಆತ್ಮವಿಶ್ವಾಸದಲ್ಲಿ ಇರ್ತಾರೆ ಅವರು. ಆಗೇನಾಗುತ್ತೆ, ಸಡನ್ ಆಗಿ ಆ ಒಂದು ಗುಹೆಯ ಮುಂದೆ ಒಂದು ಜೇಡ ಬಂದು ಬಲೆಯನ್ನ ನೇಯುತ್ತೆ, ದೊಡ್ಡದಾಗಿ ಬಲೆಯನ್ನ ನೇಯುತ್ತೆ. ಆಗ ಕಪಟಿಗಳ ಮುಖ್ಯಸ್ಥ ನೋಡ್ತಾನೆ, ಓಹೋ ಜೇಡ ಇದೆ, ಈ ಜೇಡದ ಬಲೆ ಇಲ್ಲೇ ಇದೆ, ಇದಿರೋದ್ರಿಂದ ಅವ್ರು ಒಳಗಡೆ ಹೋಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಬಿಟ್ಟು ಅವರೆಲ್ಲ ಹೊರಟೋಗ್ತಾರೆ. ಹಾಗೆ ಭಗವಂತ ಎಲ್ಲ ಸಮಯದಲ್ಲೂ ನಾವು ಅವನ್ನ ಪೂರ್ಣವಾಗಿ ನಂಬಿಬಿಟ್ರೆ ಭಗವಂತ ಎಲ್ಲ ಸಮಯದಲ್ಲೂ ನಮ್ಮನ್ನ ರಕ್ಷಣೆ ಕೊಡ್ತಾನೆ. ಯಾವಾಗ್ಲೂ ಆ ಭಗವಂತನನ್ನ ತನು ಮನ ಧನ ಎಲ್ಲದ್ರಲ್ಲಿಂದನೂ ನಾವು ಆ ಭಗವಂತನ ಕಾಯ ವಾಚ ಮನಸ ಅವನ ಭಗವಂತನನ್ನ ಆರಾಧನೆ ಮಾಡ್ಬೇಕು. ಅವನ ಸಂಪೂರ್ಣ ಶರಣಗತಿ ಆದ್ರೆ ನಾವು ಎಲ್ಲ ಸಮಯದಲ್ಲೂ ಭಗವಂತ ನಮ್ಮನ್ನ ರಕ್ಷಣೆ ಮಾಡ್ತಾನೆ ಅನ್ನೋದನ್ನ ನಾವು ಇದರಲ್ಲಿ ಕಂಡ್ಕೋಬಹುದು. ಮತ್ತೆ ತಮ್ಮ ಅತಿಥಿಯ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆ ಹೊರತರುವ ಪ್ರಯತ್ನಗಳನ್ನು ನೋಡಿದ ಕೃಷ್ಣ ಪಂಡಿತರು ಪ್ರಕಟಣೆಗೆ ಸಂಬಂಧಿಸಿದ ಕೆಲವು ವ್ಯಾವಹಾರಿಕ ಬಾಬುಗಳಲ್ಲಿ ಸಹಕರಿಸಲು ಮುಂದೆ ಬಂದರು. ಕೃಷ್ಣ ಪಂಡಿತರ ಪ್ರಾಮಾಣಿಕ ಸಹಕಾರದಿಂದ ಆನಂದ ತುಂದಿಲರಾದ ಭಕ್ತಿವೇದಾಂತ ಸ್ವಾಮಿಗಳು ಅವರನ್ನು ಮೆಚ್ಚಿಕೊಂಡು ಹರಿಭಕ್ತಾನುದಾಸ ಎಂಬ ಬಿರುದನ್ನು ನೀಡಿದರು. ಪ್ರಭುಪಾದರಿಗೆ ತುಂಬಾ ಖುಷಿ ಆಗುತ್ತೆ ಆ ಕೃಷ್ಣ ಪಂಡಿತರ ಒಂದು ಪ್ರಾಮಾಣಿಕವಾದ ಒಂದು ಕೆಲಸವನ್ನ ನೋಡಿ. ಆಗ ಅವರಿಗೆ ಹರಿಭಕ್ತಾನುದಾಸ ಅಂತ ಅಂದ್ಬಿಟ್ಟು ಒಂದು ಬಿರುದನ್ನು ಕೂಡ ನೋಡ್ತಾರೆ, ಕೊಡ್ತಾರೆ. ಚಿಪ್ಪಿವಾಡದಲ್ಲಿ ಭಗವಂತ ಭಕ್ತಿವೇದಾಂತ ಸ್ವಾಮಿಗಳು ಗುಡಿಯ ಅತಿಥಿ ಪುಸ್ತಕದಲ್ಲಿ ಒಂದು ಮೆಚ್ಚುಗೆಯನ್ನು ಬರೀತಾರೆ. ಏನಂತ ಹೇಳ್ತಾರೆ ಅಂದ್ರೆ, ನನ್ನ ವಾಸಸ್ಥಳವಾದ 1/859 ಕೇಶಿ ಘಾಟ್ ವೃಂದಾವನದಿಂದ ದೆಹಲಿಗೆ ಭಗವಂತನ ಭಕ್ತಿ ಸೇವೆಯನ್ನು ಪ್ರಸಾರ ಮಾಡುವ ಏಕೈಕ ಉದ್ದೇಶದಿಂದ ಬಂದಿದ್ದೇನೆಂದು ಇಲ್ಲಿ ಬರೆಯಲು ನನಗೆ ಸಂತೋಷ ಆಗುತ್ತಿದೆ. ಈಗ ಅವರಿಗೆ ಪ್ರಭುಪಾದರಿಗೆ ಸ್ವಲ್ಪ ನಿರಾಳ ಆಗಿದೆ. ಆ ಒಂದು ಕೋಣೆ ಸಿಕ್ಕಿದ್ಮೇಲೆ, ಆ ಕೃಷ್ಣ ಪಂಡಿತರು ಸಿಕ್ಕಿದ್ಮೇಲೆ. ಶ್ರೀಮಾನ್ ಕೃಷ್ಣ ಶರ್ಮಾ ಹರಿಭಕ್ತಾನುದಾಸ ಇವರು ನನ್ನ ಬರವಣಿಗೆಯ ಕಾಯಕಕ್ಕೆ ಸೂಕ್ತವಾದ ಒಂದು ಕೊಠಡಿಯನ್ನು ಒದಗಿಸಿಕೊಟ್ಟಿರುವುದನ್ನು ತಿಳಿಸಲು ಇನ್ನೂ ಹೆಚ್ಚಿನ ಸಂತೋಷ ಆಗ್ತಾ ಇದೆ. ನಾನು ಬ್ಯಾಕ್ ಟು ಗಾಡ್ ಹೆಡ್ ಎಂಬ ದ್ವೈಮಾಸಿಕ ಪತ್ರಿಕೆಯನ್ನು ಈ ಸ್ಥಳದಿಂದ ಪ್ರಕಟಿಸುತ್ತಿದ್ದೇನೆ. ಶ್ರೀ ಕೃಷ್ಣಾಜಿಯವರು ಗೌರವ ಕಾರ್ಯದರ್ಶಿಯಾಗಿರುವ ನಾವಲ್ ಪ್ರೇಮ ಸಭಾ ಶ್ರೀಮದ್ ಭಾಗವತನು ಕುರಿತಂತೆ ನನ್ನಿಂದ ಪ್ರತಿನಿತ್ಯ ಉಪನ್ಯಾಸಕ್ಕೆ ಏರ್ಪಾಡು ಮಾಡಿದೆ. ಈಗ ಅಲ್ಲೇನ್ ಮಾಡಿದ್ದಾರೆ, ಪ್ರಭುಪಾದರ ಒಂದು ಭಾಗವತ ಉಪನ್ಯಾಸಕ್ಕೆ ಆ ಒಂದು ಸ್ಥಳದಲ್ಲಿ ಉಪನ್ಯಾಸಕ್ಕೆ ಏರ್ಪಾಡುಗಳನ್ನ ಮಾಡ್ಕೊಂಡಿದ್ದಾರೆ. ದೇವಾಲಯಗಳನ್ನು ಆಧ್ಯಾತ್ಮಿಕ ಮೌಲ್ಯಗಳ ಶಿಕ್ಷಣಕ್ಕಾಗಿಯೇ ಬಳಸಬೇಕೆಂದು ತಮ್ಮ ಅಭಿಪ್ರಾಯವೆಂದು, ದೇವಾಲಯಗಳನ್ನು ಆ ಸೇವೆಗೆ ಸಿದ್ಧಪಡಿಸುವುದೇ ತಮ್ಮ ಗುರಿ ಎಂದು ಭಕ್ತಿವೇದಾಂತ ಸ್ವಾಮಿಗಳು ಸುಂದರವಾದ ಇಂಗ್ಲಿಷ್ ಅಕ್ಷರಗಳಲ್ಲಿ ಬರೆದರು. ದೇವಾಲಯಗಳನ್ನ ಭಗವಂತನ ಒಂದು ಸೇವೆಗೆ, ಭಗವಂತನ ಕೈಕರ್ಯ ಮಾಡೋದಕ್ಕೆ ಮಾತ್ರ ಉಪಯೋಗಿಸ್ಬೇಕು, ಬೇರೆ ಯಾವುದಕ್ಕೂ ಅವಕಾಶ ಕೊಡಬಾರ್ದು ಅನ್ನೋದು ಭಕ್ತಿ ವೇದಾಂತರ ಒಂದು ಗುರಿಯಾಗಿರುತ್ತೆ. ಒಂದೇ ಕಡೆ ನೆಲೆಯಾಗಿ ಕುಳಿತು ಶ್ರೀಮದ್ ಭಾಗವತದ ಅನುವಾದ ಕಾರ್ಯದ ಮಹತ್ ರಚನೆಯ ಯೋಚನೆಗಳಿದ್ದರೂ ಭಕ್ತಿ ವೇದಾಂತ ಸ್ವಾಮಿಗಳು ಬೇರೆ ಬಗೆಯ ಬೋಧನೆಗೂ ಸಿದ್ಧರಾಗಿದ್ದರು. ಅವ್ರಿಗೆ ಈ ಒಂದು ಆಧ್ಯಾತ್ಮಿಕ ಜ್ಞಾನದ ಜೊತೆಗೂ ಕೂಡ ಬೇರೆ ಬೋಧನೆಗಳಿಗೂ ಅವರು ಸಿದ್ಧರಾಗಿದ್ರು. 1959 ಅಕ್ಟೋಬರ್ನಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬಂದ ಒಂದು ಲೇಖನವನ್ನು ಓದಿದರು. ಇಬ್ಬರು ಅಮೆರಿಕನ್ ವಿಜ್ಞಾನಿಗಳಿಗೆ ಆಂಟಿಪ್ರೋಟಾನ್ ಕಂಡುಹಿಡಿದಿದ್ದಕ್ಕಾಗಿ ನೊಬೆಲ್ ಪಾರಿತೋಷಕ ಬಂದಿತ್ತು. ಯಾಕೆಂದ್ರೆ ಈ ಲೇಖನದಲ್ಲಿ ಈ ಹೊಸ ಸಿದ್ಧಾಂತದ ಮೂಲಭೂತ ಊಹೆ ಏನಂದ್ರೆ ಪ್ರತಿದ್ರವ್ಯ ಅಂತ ಹೇಳಿದ್ರೆ, ಅವರು ವಿಜ್ಞಾನಿಗಳು ವೈಜ್ಞಾನಿಕವಾಗಿ ಕಂಡುಹಿಡಿದ್ರು. ಏನಂತ ಅದನ್ನ ಈ ಪ್ರಭುಪಾದ್ರು ಏನ್ ಹೇಳಿದ್ರು, ಇವ್ರು ಪ್ರತಿದ್ರವ್ಯ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರಿಗೆ ನೊಬೆಲ್ ಬಹುಮಾನ ಪಾರಿತೋಷಕ ಕೂಡ ಬಂದಿತ್ತು. ಆದ್ರೆ ಪ್ರಭುಪಾದರಿಗೆ ಇದು ಅರ್ಥ ಆಯ್ತು, ಈ ಪ್ರತಿದ್ರವ್ಯ ಅಂತಂದ್ರೆ ಇದು ಇನ್ನೊಂದು ಜಗತ್ತು, ಇದು ಭಕ್ತಿವೇದಾಂತ ಸ್ವಾಮಿಗಳಿಗೆ ಭಗವದ್ಗೀತೆಯಲ್ಲಿ ವರ್ಣಿತವಾಗಿರುವ ಆಧ್ಯಾತ್ಮಿಕ ಜಗತ್ತೇ ಇರಬಹುದು ಎಂಬ ಅಂಶ ನೆನಪಿಗೆ ಬಂತು. ಅವ್ರೇನ್ ಹೇಳಿದ್ರು, ಪ್ರತಿದ್ರವ್ಯ ಅಂತ ಹೇಳಿದ್ರು, ಆದ್ರೆ ಅದು ಆಧ್ಯಾತ್ಮಿಕ ಜಗತ್ತು ಅಂತ ಹೇಳ್ಬಿಟ್ಟು ಶ್ರೀಲ ಪ್ರಭುಪಾದರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಭಗವದ್ಗೀತೆಯಲ್ಲಿ ಹೇಳಿದಾನೆ ಭಗವಂತ, ಒಂದು ಆಧ್ಯಾತ್ಮಿಕ ಜಗತ್ತು, ಒಂದು ಭೌತಿಕ ಜಗತ್ತು. ಭೌತಿಕದಲ್ಲಿ ಯಾರ್ಯಾರಿಗೆ ಭೌತಿಕ ಹೆಚ್ಚಾಗಿದೆ ಅವರು ಭೌತಿಕದಲ್ಲೇ ಇರ್ತಾರೆ. ಭಗವಂತನ ಭಕ್ತಿ ಸೇವೆಯನ್ನ ಮಾಡಿ ಶುದ್ಧ ಭಕ್ತರಾದವರು ಆಧ್ಯಾತ್ಮಿಕ ಜಗತ್ತಿಗೆ ಹೋಗಬಹುದು. ಇದನ್ನ ಪ್ರಭುಪಾದರು ಒಂದು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದ್ರು. ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ, ಅವ್ರು ಏನ್ ಹೇಳ್ತಾ ಇದ್ದಾರೆ ಅದು ಒಂದು ಆಧ್ಯಾತ್ಮಿಕ ಜಗತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ವೈಜ್ಞಾನಿಕ ಮನೋಧರ್ಮದ ಜನಗಳ ಮನಸ್ಸನ್ನು ಗೆಲ್ಲುವುದಕ್ಕಾಗಿ ಅವರು ವೈಜ್ಞಾನಿಕ ಪರಿಭಾಷೆಯನ್ನೇ ಬಳಸುವ ಯೋಚನೆಯನ್ನ
ಮಾಡ್ತಾರೆ. ಪ್ರತಿದ್ರವ್ಯ ಜಗತ್ತಿನ ಮತ್ತು ಪ್ರತಿದ್ರವ್ಯ ಕಣಗಳ ಪರಿಭಾಷೆಯನ್ನೇ ಬಳಸಿಕೊಂಡು ಭಗವದ್ಗೀತೆಯ ದೈವಿಕ ವಿಜ್ಞಾನವನ್ನು ಮುಂದಿಡುವ ಯೋಚನೆ ಅವರಿಗೆ ಬರುತ್ತೆ. ಈಗ ಬಾಹ್ಯಾಕಾಶಯಾನದಲ್ಲಿ ಜನರ ಆಸಕ್ತಿಯನ್ನು ಗಮನಿಸಿದ ಭಕ್ತಿ ವೇದಾಂತ ಸ್ವಾಮಿಗಳು ಭಕ್ತಿಯೋಗದಿಂದ ಆತ್ಮವು ಹೇಗೆ ಬಾಹ್ಯಾಕಾಶದ ಕಡೆಯ ಮೂಲೆಗಳಿಂದ ಆಚೆಗೆ ಆನಂದಮಯೋ ಜ್ಞಾನಪೂರ್ಣವಾದ ಆಧ್ಯಾತ್ಮಿಕ ಜಗತ್ತಿನ ಶಾಶ್ವತ ಗ್ರಹಗಳಿಗೆ ಸಂಚರಿಸಬಹುದೆಂಬುದನ್ನು ವಿವರಿಸಿದರು. ಅಂತಂದ್ರೆ ನಾವು ಸಾಧನೆಯ ಮುಖಾಂತರ, ಆಧ್ಯಾತ್ಮಿಕ ಸಾಧನೆಯ ಮುಖಾಂತರ ನಾವು ಸಿದ್ಧಿಗಳನ್ನ ಪಡೆದುಕೊಂಡು ಆ ಸಿದ್ಧಿಗಳ ಮೂಲಕ ಅದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಆ ಸಿದ್ಧಿಗಳ ಮೂಲಕ ಆತ್ಮ ಎಲ್ಲ ಲೋಕಗಳನ್ನು ಕೂಡ ಪ್ರವೇಶಿಸಬಹುದು. ಅದು ಆಧ್ಯಾತ್ಮಿಕ ಲೋಕದಲ್ಲಿ ಶುದ್ಧ ಭಕ್ತಿಯನ್ನ ಅದು ಮಾಡಿದ್ದೇ ಆದ್ರೆ ಅದು ಭಗವಂತನ ಗೋಲೋಕವನ್ನು ಕೂಡ ಅದು ತಲುಪಬಹುದು. ಅದನ್ನ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. 1960 ಫೆಬ್ರವರಿ ತಿಂಗಳಲ್ಲಿ ಅದನ್ನು ಬ್ಯಾಕ್ ಟು ಗಾಡ್ ಹೆಡ್ ನಲ್ಲಿ 2 ಕಂತುಗಳಲ್ಲಿ ಪ್ರಕಟಿಸಲು ನಿರ್ಧರಿಸಿದರು. ಬ್ಯಾಕ್ ಟು ಗಾಡ್ ಹೆಡ್ ಸಂಚಿಕೆಗಳನ್ನು ಅಂಚೆಯಲ್ಲಿ ತರಿಸಿಕೊಂಡ ಅಹಮದಾಬಾದಿನ ಗುಜರಾತ್ ವಿಶ್ವವಿದ್ಯಾಲಯದ ಭೌತವಿಜ್ಞಾನಿ ವೈಜಿ ನಾಯಕ್ ಅವರ ಗಮನವನ್ನು ಈ ಲೇಖನಗಳು ಸೆಳೆದವು. ಅವರು ಕೂಡ ಆಧ್ಯಾತ್ಮಿಕದಲ್ಲಿ ಮುಂದೆ ಇರ್ತಾರೆ. ಹಾಗಾಗಿ ಅವ್ರಿಗೂ ಕೂಡ ಈ ಒಂದು ಪ್ರಭುಪಾದರ ಬ್ಯಾಕ್ ಟು ಹೆಡ್ ಅದು ಬ್ಯಾಕ್ ಟು ಗಾಡ್ ಹೆಡ್ ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಇಷ್ಟ ಆಗುತ್ತೆ. ಭಕ್ತಿ ವೇದಾಂತ ಸ್ವಾಮಿ ಪ್ರತಿದ್ರವ್ಯ ತತ್ವವನ್ನು ಅನ್ವಯಿಸಿದ ರೀತಿಯು ತುಂಬಾ ಅದ್ಭುತ. ಇದು ನಿಸ್ಸಂಶಯವಾಗಿ ಒಂದು ಅಭಿಜಾತ ಪ್ರಬಂಧ ಎಂದು ಡಾಕ್ಟರ್ ನಾಯಕ್ ಭಾವಿಸಿದರು. ಡಾಕ್ಟರ್ ನಾಯಕರು ಭೌತವಿಜ್ಞಾನ ಮತ್ತು ದಿವ್ಯ ವಿಜ್ಞಾನಗಳ ವಿಷಯದಲ್ಲಿ ಮತ್ತಷ್ಟು ಸಂವಾದದ ಆಸಕ್ತಿಯನ್ನ ತೋರಿಸ್ತಾರೆ. ಆಗ ಭಕ್ತಿ ವೇದಾಂತ ಸ್ವಾಮಿಗಳು ಅವ್ರಿಗೆ ಅಷ್ಟೇ ಕುತೂಹಲದಿಂದ ಉತ್ತರಿಸಿ ಭಾರತದ ಸಂಸ್ಕೃತಿ ಪರಂಪರೆಯನ್ನ ಇಡೀ ಜಗತ್ತಿಗೆ ಹಂಚುವ ಕಾರ್ಯದಲ್ಲಿ ತಮ್ಮೊಂದಿಗೆ ನೀವು ಕೂಡ ಸಹಕಾರ ಕೊಡ್ಬೇಕು ಅಂದ್ಬಿಟ್ಟು ಆ ವಿಜ್ಞಾನಿಯನ್ನ ಅವರು ಕೇಳ್ಕೊತಾರೆ. ಅಂತಹ ಒಂದು ಪ್ರಬಂಧವು ವಿದ್ಯಾವಂತ ಇಂಗ್ಲಿಷ್ ಭಾಷಾ ಓದುಗರ ಮನಸ್ಸನ್ನು ಆಕರ್ಷಿಸುವ ಶಕ್ತಿ ಹೊಂದಿದೆ ಎಂದು ನಂಬಿಕೆ ಬಂದು ಭಕ್ತಿ ವೇದಾಂತ ಸ್ವಾಮಿಗಳು ಇತರ ಗ್ರಹಗಳಿಗೆ ಸುಲಭ ಪ್ರಯಾಣವನ್ನು ಒಂದು ಪೇಪರ್ ಬ್ಯಾಕ್ ಪುಸ್ತಕದ ರೂಪದಲ್ಲಿ ಹೊರತರಲು ಬೇಕಾದ ಸಹಾಯಧನವನ್ನು ಕೊಡಿಸಲು ಶ್ರಮಿಸಿದರು. ಇತರ ಗ್ರಹಗಳಿಗೆ ಸುಲಭ ಪ್ರಯಾಣ ಅಂತಂದ್ರೆ ಆತ್ಮನನ್ನ ಪರಮಾತ್ಮನ ಜೊತೆಗೆ ಜೋಡಿಸುವಂಥದ್ದು. ಆತ್ಮನನ್ನ ಪರಮಾತ್ಮನ ಸೇವೆಗೆ ಹೋಗ್ಬೇಕು ಅಂತಂದ್ರೆ ಅದು ಆಧ್ಯಾತ್ಮಿಕ ಒಂದು ಸೇವೆಯನ್ನ ನಾವು ವಿವಿಧ ಭಕ್ತಿಗಳಾಗಿರ್ಬೋದು, ಎಷ್ಟೊಂದು ನಾವು ಭಗವದ್ಗೀತೆಯಲ್ಲಿ ಓದಿದ್ದೀವಲ್ವಾ, ಆ ಒಂದು ಸೇವೆಯ ಮೂಲಕ ಆತ್ಮ ಎಲ್ಲಾ ಗ್ರಹಗಳಿಗೂ ಪ್ರಯಾಣವನ್ನ ಮಾಡಬಹುದು ಅಂತಂದ್ರೆ ಉನ್ನತ ಲೋಕಗಳಿಗೆ ಹೋಗ್ಬೋದು ಅನ್ನೋದನ್ನ ನಾವು ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದ್ವಿ. ಅದನ್ನೇ ಕೂಡ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಈ ಗ್ರಂಥ ಎಲ್ಲರಿಗೂ ಉಪಯುಕ್ತವಾಗಿದ್ದರೂ ಮುಖ್ಯವಾಗಿ ವಿದ್ಯಾರ್ಥಿ ಗಣವು ಈ ಪುಸ್ತಕವನ್ನು ಎಚ್ಚರಿಕೆಯಿಂದ ಓದಿ ಭಕ್ತಿಯೋಗವನ್ನು ಅಭ್ಯಾಸ ಮಾಡಲಿ ಎಂದು ಶಿಫಾರಸು ಮಾಡುತ್ತೇನೆ. ವಿದ್ಯಾರ್ಥಿಗಳು ಇದು ಎಲ್ಲರಿಗೂ ಉಪಯುಕ್ತ ಆಗಿದೆ. ಆದ್ರೆ ವಿದ್ಯಾರ್ಥಿಗಳು ಓದಿದ್ರೆ ಅವ್ರಿಗೆ ಇನ್ನ ಅವರ ಮನಸ್ಸಿಗೆ ಹೆಚ್ಚಿನ ಶಕ್ತಿ ತುಂಬಿ ಅವರು ಒಂದು ಒಳ್ಳೆಯ ಚಾರಿತ್ರ್ಯ ನಿರ್ಮಾಣ ಮಾಡೋದಕ್ಕೆ ಸಹಾಯ ಆಗುತ್ತೆ ಅನ್ನೋದು ಪ್ರಭುಪಾದರ ಉದ್ದೇಶ ಆಗಿರುತ್ತೆ. ಪುಸ್ತಕದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ದರ್ಶನ ಮತ್ತು ಯಾಂತ್ರಿಕ ವೇಗೋತ್ಕರ್ಷದಿಂದಲ್ಲದಿದ್ದರೂ ಮಾನಸಿಕ ಸಂಕಲ್ಪ ಹಾಗೂ ಆಧ್ಯಾತ್ಮಿಕ ವಿಮೋಚನೆಯ ಮೂಲಕ ಬಾಹ್ಯ ಲೋಕಕ್ಕೆ ಧಾವಿಸುವ ಪದ್ಧತಿಗಳನ್ನು ಗಮನಿಸಿ ಅನೇಕ ಭಾರತೀಯ ವಿಜ್ಞಾನಿಗಳು ಮತ್ತು ವಿದ್ವಾಂಸರುಗಳು ಪುಸ್ತಕ ವಿಮರ್ಶೆಗಳನ್ನು ಬರೆದರು. ಒಂದು ಪ್ರತಿಯನ್ನು ನವದೆಹಲಿಯ ನ್ಯಾಷನಲ್ ಮ್ಯೂಸಿಯಂನ ಡಾಕ್ಟರ್ ಬ್ಯಾನರ್ಜಿ ಅವರಿಗೆ ಕೊಡ್ತಾರೆ. ಅದನ್ನು ಕೂಡ ಡಾಕ್ಟರ್ ಬ್ಯಾನರ್ಜಿ ಭಕ್ತಿವೇದಾಂತ ಸ್ವಾಮಿಗಳು ಗ್ರಂಥಾಲಯಕ್ಕೆ ಬಂದು ಕೆಲವು ಗ್ರಂಥಗಳನ್ನು ಅಧ್ಯಯನ ಮಾಡ್ತಿದ್ದರು. ಅಲ್ಲಿ ನಾನು ಅವರನ್ನು ಸಂಧಿಸಿದೆ. ಅವರು ಇತರ ಲೋಕಗಳಿಗೆ ಸುಲಭ ಪ್ರಯಾಣ ಎಂಬ ಹೊತ್ತಿಗೆಯನ್ನು ಕೊಟ್ಟರು. ₹1 ಅಥವಾ ₹1/2 ಕೊಡಿ ಎಂದು ಹೇಳಿ ಕೆಲವು ಪ್ರತಿಗಳನ್ನ ಕೊಡ್ತಾರೆ. ನಾನು ಅವರಿಗೆ ಮಾರು ಹೋದೆ. ಯಾರು? ಡಾಕ್ಟರ್ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಪ್ರಭುಪಾದರ ಒಂದು ಜ್ಞಾನಕ್ಕೆ ನಾನು ಮಾರು ಹೋದೆ. ಅವರು ಶುದ್ಧಾಂಗ ಭಕ್ತಿಯ ಮತ್ತು ಬಾಹ್ಯಾಡಂಬರವಿಲ್ಲದ ಸಂತನೆಂಬುದು ಅವರಿಗೆ ಮನವರಿಕೆ ಆಗುತ್ತೆ. ಕೇವಲ ಹೆಸರು ಮತ್ತು ಕಾಮನೆಗಳಿಗೆ ಇವತ್ತಿನ ಜನ ಎಷ್ಟೊಂದು ಒದ್ದಾಡ್ತಾರೆ. ಆದ್ರೆ ಇವರಿಗೆ ಯಾವ ಹೆಸರು ಬೇಕಾಗಿಲ್ಲ, ಕೀರ್ತಿ ಬೇಕಾಗಿಲ್ಲ, ಭಗವಂತನ ಪ್ರಚಾರ ಕಾರ್ಯವನ್ನೇ ಮಾಡ್ಬೇಕು ಅನ್ನೋದು ಅವ್ರ ಉದ್ದೇಶ ಆಗಿದೆ ಅಂತ ತಿಳಿದು ಬ್ಯಾನರ್ಜಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಸಂತೋಷ ಆಗಿ ಅವರ ಮನೆಯಲ್ಲೇ ಕೂಡ ಒಂದು ಸಭೆಯನ್ನ ನಡೆಸಿ ಅಲ್ಲಿ ಶ್ರೀಮದ್ ಭಾಗವತದ ಪ್ರವಚನವನ್ನ ಮಾಡ್ತಾರೆ. ಅಲ್ಲಿಗೆ 20-30 ಜನ ಬರ್ತಾ ಇರ್ತಾರೆ. ಮತ್ತೆ ಅಲ್ಲಿ ಮಾಡುವಾಗ ಅಲ್ಲಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವಂಥದ್ದು, ಶ್ರೀಮದ್ ಭಾಗವತದ ಪ್ರವಚನವನ್ನ ಮಾಡುವಂಥದ್ದು ಇದೆಲ್ಲ ನಡೀತಾ ಇರುತ್ತೆ. ಹೀಗೆ ನಡೆಯುವಾಗ ದಿನ ಪ್ರವಚನ ಆದ ತಕ್ಷಣ ಆ ಮನೆಯಲ್ಲಿ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇರ್ತಾರೆ. ಆ ಪ್ರಸಾದನ ಪ್ರಭುಪಾದರು ತಗೊಳ್ಳಿ ಅಂತ ಹೇಳಿದ್ರೆ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಪ್ರವಚನವಾದ ನಂತರ ತಮ್ಮ ಮನೆಯಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯುತ್ತಿದ್ದರು.
ನಮ್ಮ ಮನೆಯಲ್ಲಿ ಊಟ ಮಾಡುವಂತೆ ನಾನು ಕೋರುತ್ತಿದ್ದೆ, ಆದರೆ ಇತರರು ಮಾಡಿದ ಆಹಾರವನ್ನು ಸ್ವೀಕರಿಸುವುದಿಲ್ಲ ಎಂದರು. ಆದರೆ ನನ್ನ ಹೆಂಡತಿಯನ್ನು ಕಂಡು ಅಡಿಗೆಯನ್ನು ಮಾಡಿ ಬಡಿಸುವುದು ತನಗೆ ಸಂತೋಷದ ಕೆಲಸ ಎಂದು ನನ್ನ ಕೇಳಿದಾಗ ಆಗಲಿ ಸ್ವೀಕರಿಸುತ್ತೇನೆ ಎಂದು ಹೇಳಿದರು. ಪ್ರಭುಪಾದರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆಹಾರವನ್ನ ತಾವೇ ತಯಾರಿಸ್ಕೊತಾ ಇದ್ರು, ಬೇರೆ ಯಾರೇ ತಯಾರಿಸಿದ್ರು ಅದನ್ನ ಊಟ ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಿಮ್ಗೆ ಅದಕ್ಕೆ ಒಂದು ಕತೆ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಇರ್ತಾನೆ, ಒಬ್ಬ ಸಾಧುವನ್ನ ಊಟಕ್ಕೆ ಕರಿತಾನೆ. ಸಾಧು ಅವ್ರ ಮನೆಗೆ ಊಟಕ್ಕೆ ಹೋಗ್ತಾನೆ. ಊಟಕ್ಕೆ ಹೋಗಿ ಏನ್ ಮಾಡ್ತಾನೆ, ಊಟ ಎಲ್ಲ ಆದ್ಮೇಲೆ ಆ ಒಂದು ಬೆಳ್ಳಿಯ ತಟ್ಟೆಯಲ್ಲಿ ಊಟವನ್ನ ಕೊಟ್ಟಿರ್ತಾನೆ. ಅವನೇನ್ ಮಾಡ್ತಾನೆ, ಊಟ ಮಾಡಿ ಆ ಬೆಳ್ಳಿ ತಟ್ಟೆಯನ್ನು ಬ್ಯಾಗ್ನಲ್ಲಿ ಹಾಕೊಂಡು ಬಂದ್ಬಿಡ್ತಾನೆ ಸಾಧು. ಬಂದ್ಮೇಲೆ ಆಮೇಲೆ ನೋಡ್ತಾನೆ, ಏನ್ ಬೆಳ್ಳಿ ತಟ್ಟೆ ಹೇಗ್ ಬಂತು ಇದು ಅಂತ ನೋಡ್ತಾನೆ. ಆದ್ರೆ ಅದು ಅವ್ನು ಯೋಚನೆ ಮಾಡ್ತಾನೆ, ಎಲ್ಲಿಂದ ಬಂತು ಅಂತ ಯೋಚನೆ ಮಾಡಿದಾಗ, ನಾನು ಒಬ್ಬ ಗೃಹಸ್ಥ ಊಟಕ್ಕೆ ಕರೆದಿದ್ದ ಅಲ್ವಾ, ನಾನು ಅಲ್ಲಿಗೆ ಹೋಗಿದ್ದೆ, ಹಾಗೆ ತಟ್ಟೆನೂ ಎತ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಅಂತ ಅವ್ನಿಗೆ ಗೊತ್ತಾಗುತ್ತೆ. ಆಗೇನ್ ಮಾಡ್ತಾನೆ, ಆ ಗೃಹಸ್ಥನ ಕೇಳ್ತಾನೆ ಅವನು, ನೀನು ಏನ್ ಕೆಲಸ ಮಾಡ್ತೀಯಾ ಅಂತ ಕೇಳಿದಾಗ ಆ ಗೃಹಸ್ಥನೇ, ನನ್ನ ಕರೆದು ಊಟಕ್ಕೆ ಹಾಕೋದಿಯಲ್ಲ, ನೀನ್ ಏನ್ ಕೆಲಸ ಮಾಡ್ತೀಯ ಅಂತ ಕೇಳ್ತಾರೆ. ಆಗ ಆ ಗೃಹಸ್ಥ ಹೇಳ್ತಾನೆ, ನಾನು ಕಳ್ತನದ ಕೆಲಸ ಮಾಡ್ತೀನಿ ಅಂತ. ಆದ್ರಿಂದ ಅವನಿಗೆ ಯಾವ ಕೆಲಸವನ್ನ ಯಾರೋ ಯಾವ ಕೆಲಸವನ್ನ ಮಾಡ್ತಾ ಇದ್ದಾನೋ ಆ ಒಂದು ಪ್ರಜ್ಞೆ ಯಾರು ಊಟ ಮಾಡ್ತಾರೋ ಅವ್ರಿಗೂ ಕೂಡ ಬರುತ್ತೆ. ಅವರು ಕಳ್ತನ ಮಾಡ್ಲಿ, ಬೇರೆ ಇನ್ನೊಂದೇನೇ ಕೆಲಸ ಮಾಡ್ಲಿ, ಅವ್ರು ಯಾವ ಪ್ರಜ್ಞೆಯಲ್ಲಿ ಅಡಿಗೆಯನ್ನ ಮಾಡ್ತಾರೋ ಅದು ಯಾರು ಊಟ ಮಾಡ್ತಾರೋ ಅವ್ರಿಗೂ ಕೂಡ ಬರೋದ್ರಿಂದ ಪ್ರಭುಪಾದರು ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊತಾ ಇದ್ರು, ಬೇರೆ ಯಾರಿಂದನೂ ಅವರು ತಯಾರಿಸ್ಕೊತಾನೆ ಇರ್ಲಿಲ್ಲ. ಒಬ್ಬ ಕೊಲೆಗಾರ ಅಡಿಗೆ ಮಾಡಿದ್ದು ಊಟ ಮಾಡಿತ್ತು ಅಂತಂದ್ರೆ ಆ ಕೊಲೆಗಾರನ ಮನಸ್ಥಿತಿ ಏನಿರುತ್ತೆ, ನಾವು ಅವ್ರಿಗೆ ಕೆಟ್ಟದ್ ಮಾಡ್ಬೇಕು, ಇವ್ರು ಕೆಟ್ಟದ್ ಮಾಡ್ಬೇಕು ಅನ್ನುವ ಮನಸ್ಥಿತಿಯೇ ಯಾರು ಊಟ ಮಾಡ್ತಾರೆ ಅವ್ರಿಗೂ ಬರುತ್ತೆ. ಹಾಗಾಗಿ ಒಂದು ಸಾಧುಗಳು, ಸಿದ್ಧ ಪುರುಷರು ಅವರೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ, ಯಾರ ಒಂದು ಆಹಾರವನ್ನು ಸ್ವೀಕರಿಸುವುದಿಲ್ಲ, ತಾವೇ ಭಗವಂತನ ಪ್ರಜ್ಞೆಯಿಂದ ಆಹಾರ ತಯಾರಿಸ್ಕೊಂಡು ಅವರು ಆಹಾರವನ್ನ ಸ್ವೀಕಾರ ಮಾಡ್ತಾರೆ. ಪ್ರಭುಪಾದರು ಕೂಡ ಹೀಗೆ ಮಾಡ್ತಾ ಇರ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಶ್ರೀಮದ್ ಭಾಗವತದ ರಚನೆಗೆ ಆದಷ್ಟು ಹೆಚ್ಚು ಕಾಲ ವಿನಿಯೋಗಿಸುವುದು ಅವರ ಬಯಕೆ ಆಗಿರುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಅವರು ಈಗಾಗಲೇ ಸಿದ್ಧವಾಗಿದ್ದ ಪುಸ್ತಕದ ಪ್ರಬಂಧಗಳಿಂದ ಆಯ್ದ ಭಾಗಗಳನ್ನು ಉದ್ಧರಿಸಿ ಬ್ಯಾಕ್ ಟು ಗಾಡ್ ಹೆಡ್ ಪತ್ರಿಕೆಯನ್ನು ಮುಂದುವರಿಸಲು ನಿರ್ಧರಿಸಿದರು. ಆದರೂ ಅಪರೂಪವಾಗಿ ಒಂದು ಹೊಸ ಲೇಖನವನ್ನು ಬರೆಯುತ್ತಿದ್ದರು. ಪ್ರಸ್ತುತ ಚಿಂತನೆಗಳು ರಿಲೆವೆಂಟ್ ಎನ್ಕ್ವೈರೀಸ್ ಎಂಬ ಲೇಖನದಲ್ಲಿ ಅವರು ಹೀಗೆ ಬರೆದಿದ್ದಾರೆ. ಬ್ಯಾಕ್ ಟು ಗಾಡ್ ಹೆಡ್ ಪ್ರಚಾರದ ಮೂಲಕ ಮಾನವನನ್ನು ರಕ್ಷಿಸುವ ಒಂದು ನಮ್ರ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಜನರನ್ನ ರಕ್ಷಣೆ ಮಾಡ್ಬೇಕು ಅಂತಂದ್ರೆ ನಾವು ಹಣೆ ಕೊಟ್ಟು, ಐಶ್ವರ್ಯ ಕೊಟ್ಟು ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಜ್ಞಾನ, ಭಗವಂತನ ಜ್ಞಾನವನ್ನ ಕೊಟ್ಟಾಗ, ಆಧ್ಯಾತ್ಮಿಕ ಜ್ಞಾನವನ್ನ ಕೊಟ್ಟಾಗ ಮಾತ್ರ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅವ್ರನ್ನ ಉದ್ಧರಿಸಬಹುದು. ಇದು ಪ್ರಭುಪಾದರಿಗೆ ಮಾತ್ರ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದ್ರೆ ಶುದ್ಧ ಭಕ್ತರಿಗೆ ಮಾತ್ರ ಬದ್ಧ ಜೀವಿಗಳನ್ನ ಹೇಗೆ ಉದ್ಧಾರ ಮಾಡ್ಬೇಕು, ಹೇಗೆ ಅವ್ರನ್ನ ಭಗವದ್ಧಾಮಕ್ಕೆ ಕೊಂಡೋಗ್ಬೇಕು ಅನ್ನೋದು ಶುದ್ಧ ಭಕ್ತರಿಗೆ ಮಾತ್ರ ಅರ್ಥ ಆಗುತ್ತೆ. ನಾಸ್ತಿಕ ನಾಗರಿಕತೆ ಎಂಬ ಲೇಖನದಲ್ಲಿ ಭಕ್ತಿವೇದಾಂತ ಸ್ವಾಮಿಗಳು ಮತಧರ್ಮದ ಹೆಸರಲ್ಲಿ ಸಾರ್ವಜನಿಕ ಹಣ ದುರ್ವ್ಯಯವಾಗುತ್ತಿದೆ ಎಂಬ ಪ್ರಧಾನಿ ನೆಹರು ಅವರ ಆಕ್ಷೇಪವನ್ನು ಕುರಿತು ಪ್ರಸ್ತಾವಿಸಿದ್ದರು. ಧಾರ್ಮಿಕ ಮುಖಂಡರುಗಳು ಅಪರಾಧಿಗಳಿಗೆ ಸಂಬಂಧಿಸಿದ ಮುಕದ್ದಮೆಗಳಲ್ಲಿ ಸಿಕ್ಕಿಕೊಂಡಿರುವ ಸಂದರ್ಭಗಳು ಖಂಡಿತವಾಗಿ ಇರಬಹುದು. ಅಂತಂದ್ರೆ ಅಲ್ಲಿ ಏನಾಗಿತಾ ಇರುತ್ತಂದ್ರೆ, ರಾಜಕೀಯ ವಂಚಕರ ಸಂಖ್ಯೆ ಧಾರ್ಮಿಕರ ವಂಚಕರಿಗಿಂತನೂ ಹೆಚ್ಚಾಗೇ ಇರುತ್ತೆ. ಇದರಿಂದ ಪಂಡಿತ್ ನೆಹರು ಅವರು ಹೇಳ್ತಾ ಇರ್ತಾರೆ, ಎಚ್ಚರಿಕೆ ನೀಡ್ತಾ ಇರ್ತಾರೆ. ಆದ್ರೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ, ಪಂಡಿತ್ ನೆಹರು ಅವರು ಮೊದಲು ಭಗವದ್ಗೀತೆಯ ಅಧ್ಯಯನವನ್ನ ಮಾಡಾದ್ಮೇಲೆ ಅವ್ರಿಗೆಲ್ಲ ಬೋಧನೆಯನ್ನ ಮಾಡಿದ್ರೆ ಅವರು ತಿಳ್ಕೊಳ್ಳಿ ಅನ್ನೋದು ಅವರ ಉದ್ದೇಶ ಆಗಿರುತ್ತೆ. ಆದ್ರೆ ಪಂಡಿತ್ ನೆಹರು ಈ ಒಂದು ಆಧ್ಯಾತ್ಮಿಕ ತಿಳುವಳಿಕೆಯ ಕೊರತೆ ಇರುತ್ತೆ, ಅವರು ಯಾವುದೇ ಕಾರಣಕ್ಕೂ ಅವರು ಸ್ಪಂದಿಸೋದಿಲ್ಲ. ಆದರೆ ನೆಹರು ಅವರು ಸಮಾಜ ಸೇವೆ ಮಾಡುತ್ತಾ ಆತ್ಮವಿಜ್ಞಾನದ ವಿಷಯದಲ್ಲಿ ಅಸಂಬದ್ಧ ಪ್ರಲಾಪ ಮಾಡುವವರನ್ನು ಒಪ್ಪಿಕೊಳ್ಳುತ್ತಾರೆ. ಏಕೆ ಹೀಗೆ ಎಂದರೆ, ಅವರು ಬ್ರಾಹ್ಮಣರಾಗಿದ್ದರು, ಪಂಡಿತರಾಗಿದ್ದರು, ಅವರಿಗೆ ಸ್ವಯಂ ಆಳವಾದ ಆಧ್ಯಾತ್ಮಿಕ ಜ್ಞಾನ ಇರಲಿಲ್ಲ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ವೈದ್ಯನು ತನ್ನ ವ್ಯಾಧಿಯನ್ನು ಮೊದಲು ಗುಣಪಡಿಸಿಕೊಳ್ಳುವುದೇ ಉತ್ತಮ. ಮೊದಲು ಅವನು ಸರಿಯಾಗಿದ್ರೆ ಮಾತ್ರ ರೋಗಿಗಳನ್ನ ಅವನು ಸರಿಯಾದ ರೀತಿಯಲ್ಲಿ ನೋಡಬಹುದು ಅಲ್ವಾ. ಅದೇ ರೀತಿ ನಾಸ್ತಿಕ ನಾಗರಿಕತೆಯಲ್ಲಿ ಪಂಡಿತ ನೆಹರು ಅವರಿಗೆ ಮಠ ದೇವಾಲಯಗಳ ಜನರು ತಲೆನೋವಿನ ಸಂಗತಿಯಾಗಿದ್ದರೆ, ಇತರ ಯುರೋಪಿಯನ್ ಏಷ್ಯನ್ ರಾಷ್ಟ್ರಗಳ ನಾಯಕರುಗಳಿಗೆ ಅದೇ ಸಂಗತಿಯು ಬೇರೆ ಬೇರೆ ಲೇಬಲ್ಗಳಿಂದ ತಲೆನೋವಿಗೆ ಕಾರಣವಾಗಿದೆ. ಈ ರೀತಿ ಇಂಗ್ಲೆಂಡ್ನಲ್ಲಿ ಟೆಡಿ ಬಾಯ್ಸ್, ಅಮೆರಿಕದಲ್ಲಿ ನಿರುದ್ದೇಶದ ಕ್ರಾಂತಿಕಾರರು, ಜರ್ಮನಿಯಲ್ಲಿ ಹಾಪ್ ಸ್ಟ್ರಾಂಗ್, ಸ್ವೀಡನ್ನಲ್ಲಿ ಲೆದರ್ ಜಾಕೆಟ್ಸ್, ಈ ತರ ಜಪಾನಿನಲ್ಲಿ ಸೂರ್ಯನ ಮಕ್ಕಳು, ಈ ತರ ಅವ್ರಿಗೆ ಬೇರೆ ಬೇರೆ ಅವರಿಗೆ ತೊಂದರೆಗಳು ದೇವಾಲಯಗಳಿಂದನೇ, ಮಠಗಳಿಂದನೇ ಅವ್ರಿಗೆ ತೊಂದರೆ ಆಗಿರುತ್ತೆ. ಹಾಗಾಗಿ ಅವ್ರು ಏನಂತ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ,
ಈ ಒಂದು ಬ್ಯಾಕ್ ಟು ಗಾಡ್ ಹೆಡ್ ಇದೆಯಲ್ಲ, ಅದು ಕೂಡ ಇಂತಹ ಒಂದು ಸ್ಥಿತಿಯಲ್ಲೇ ಇದೆ ಅಂತಂದ್ಬಿಟ್ಟು ಅವರು ಯಾವುದೇ ಆಸಕ್ತಿಯನ್ನ ನೆಹರು ಅವರು ತೋರಿಸೋದಿಲ್ಲ. ಚಿಪ್ಪಿವಾಡದಲ್ಲಿ ಭಕ್ತಿವೇದಾಂತ ಸ್ವಾಮಿಗಳು ಕೇಶಿಘಾಟ್ದಲ್ಲಿ ಮಾಡುತ್ತಿದ್ದ ರೀತಿಯಲ್ಲಿ ಕೆಲಸ ಮಾಡ್ತಿದ್ರು. ಆದ್ರೆ ಬ್ಯಾಕ್ ಟು ಗಾಡ್ ಹೆಡ್ಗೆ ಸಂಬಂಧಿಸಿದ ಕಚೇರಿಯ ಕೆಲವು ಕೆಲಸಗಳನ್ನು ಕೃಷ್ಣ ಪಂಡಿತರು ಮಾಡುತ್ತಿದ್ದರಿಂದ ಶ್ರೀಮದ್ ಭಾಗವತದ ಕಾರ್ಯಕ್ಕೆ ಹೆಚ್ಚು ಗಂಟೆಗಳನ್ನು ವಿನಿಯೋಗಿಸಲು ಸಾಧ್ಯವಾಗಿತ್ತು. ಈಗ ಶುರು ಮಾಡ್ತಾ ಇದ್ದಾರೆ ಪ್ರಭುಪಾದರು, ಶ್ರೀಮದ್ ಭಾಗವತವನ್ನ ಬರಿಬೇಕು, ಅದನ್ನ ಮಾಡಿದ್ರೆ ಮಾತ್ರ ಜನರನ್ನ ಒಂದು ಉತ್ತಮ ಸ್ಥಾನಕ್ಕೆ ಕೊಂಡೊಯ್ಯಬಹುದು ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಇದು ಎಲ್ಲಾ ರೀತಿಯ ಜನರಿಗೆ ಆಕರ್ಷಣೆಯಾಗುತ್ತೆ ಅನ್ನುವ ಮನಸ್ಥಿತಿ ಅವ್ರಿಗೆ ಬರುತ್ತೆ. ಕೃಷ್ಣ ಪಂಡಿತ್ ಬೆಳಗಿನ ಜಾವಕ್ಕೆ ಎದ್ಬಿಟ್ಟು ಅವರು 3 ಗಂಟೆಗೆ ಎದ್ದು ಅವರು ಅನುವಾದ ಕಾರ್ಯದಲ್ಲಿ ತೊಡಗ್ತಿದ್ರು. ಮೊದಲಿಗೆ ಟೈಪ್ ರೈಟರ್ ಇರ್ಲಿಲ್ಲ ಅಂತೆ, ಆಗ ಪೋರ್ಟಬಲ್ ಟೈಪ್ ರೈಟರ್ಗೆ ವ್ಯವಸ್ಥೆ ಮಾಡಿಕೊಂಡರು. ದೈನಂದಿನ ಕೆಲಸಗಳನ್ನು ಮುಗಿಸಿ ನಂತರ ಅಡಿಗೆ ಮಾಡ್ಕೋತಿದ್ರು. ಅಡುಗೆಗೆ ನಾನು ಲವಾಜಮೆಯನ್ನು ಒದಗಿಸಿ ಕೊಡ್ತಿದ್ದೆ. ಒಮ್ಮೊಮ್ಮೆ ನನ್ನ ಮನೆಗೆ ಬಂದು ಆಹಾರವನ್ನು ಕೇಳುತ್ತಿದ್ದರು. ಕೆಲವೊಮ್ಮೆ ಅವರು ಸಂಜೆ 5 ಗಂಟೆಗೆ ಅಥವಾ 6 ಗಂಟೆಗೆ ಸ್ನಾನ ಮಾಡ್ತಾ ಇದ್ರು. ಈ ಕೃಷ್ಣ ಪಂಡಿತು ಪ್ರಭುಪಾದರಿಗೆ ಎಲ್ಲ ರೀತಿಯ ಒಂದು ಸಹಾಯವನ್ನ ಮಾಡ್ಕೊಡ್ತಾ ಇರ್ತಾರೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಈಗ ಯಾವುದು ಶ್ರೀಮದ್ ಭಾಗವತವನ್ನ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರು ಹೇಗೆ ಬರಿತಾ ಇದ್ರು ಅಂತಂದ್ರೆ, ಅವರು ಸಂಸ್ಕೃತ ಬಂಗಾಳಿ ಭಾಷೆಗಳಲ್ಲಿ ಸಂಪಾದಿಸಿದ ಭಾಗವತ ಕೃತಿಗಳನ್ನು ಮತ್ತು 12 ಮಂದಿ ಮಹಾ ಆಚಾರ್ಯರ ರಚಿಸಿದ ಮೂಲ ವ್ಯಾಖ್ಯಾನಗಳನ್ನ ಇಟ್ಕೊಂಡು ಅವರು ಕೆಲಸ ಮಾಡ್ತಿದ್ರು. ಅವರದು ಒಂದು ಪ್ರಮಾಣಿತ ವ್ಯವಸ್ಥೆ, ಸಂಸ್ಕೃತ ದೇವನಾಗರಿ ಲಿಪಿಯ ಇಂಗ್ಲಿಷ್ ಲಿಪಿ ಅಂತರ, ನಂತರ ಇಂಗ್ಲಿಷ್ ನಲ್ಲಿ ಪ್ರತಿಪದಾರ್ಥ, ಇಂಗ್ಲಿಷ್ ಗದ್ಯಾನುವಾದ, ಕೊನೆಗೆ ಆ ಪದ್ಯದ ಇಂಗ್ಲಿಷ್ ತಾತ್ಪರ್ಯ. ಸ್ವಂತ ತಾತ್ಪರ್ಯವನ್ನು ಬರೆಯುವ ಮೊದಲು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ, ವಿಶ್ವನಾಥ ಚಕ್ರವರ್ತಿ, ಜೀವ ಗೋಸ್ವಾಮಿ, ವಿಜಯಧ್ವಜ ತೀರ್ಥ ಮತ್ತು ಶ್ರೀಧರ ಸ್ವಾಮಿ ಈ ಎಲ್ಲ ಆಚಾರ್ಯರ ವ್ಯಾಖ್ಯಾನಗಳನ್ನು ಪರಿಶೀಲಿಸುತ್ತಿದ್ದರು. ಯಾವಾಗ್ಲೂ ಗುರು ಪರಂಪರೆಯಿಂದ ಬಂದವರು ಅವರು ಸ್ವಂತ ವ್ಯಾಖ್ಯಾನವನ್ನ ಕೊಡೋದಿಲ್ಲ, ಅವರು ಪರಂಪರೆಯಿಂದ ಗುರುಗಳಿಂದ ಬಂದಂತಹ ವ್ಯಾಖ್ಯಾನವನ್ನೇ ಕೊಡುವಂಥದ್ದು. ಹಾಗಾಗಿ ನಾವು ಗುರು ಪರಂಪರೆಯಿಂದ ಬಂದಂತಹ ಜ್ಞಾನವನ್ನೇ ಪಡ್ಕೋಬೇಕು. ಶ್ರೀಮದ್ ಭಾಗವತದಲ್ಲಿ 18,000 ಶ್ಲೋಕಗಳಿದೆ. ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದೆ. ಆದ್ರೆ ಶ್ರೀಮದ್ ಭಾಗವತದಲ್ಲಿ 18,000 ಶ್ಲೋಕಗಳಿದೆ. ಮೊದಲನೇ ಸ್ಕಂದದ 17 ಅಧ್ಯಾಯಗಳು ತಲಾ 400 ಪುಟಗಳ 3 ಸಂಪುಟಗಳಷ್ಟಾಗುತ್ತವೆ. ಎರಡನೆಯ ಸ್ಕಂದದಲ್ಲಿರುವ 10 ಅಧ್ಯಾಯಗಳು 2 ಸಂಪುಟಗಳಲ್ಲಿರುತ್ತವೆ. 9ನೇ ಸ್ಕಂದದವರೆಗೆ ಒಟ್ಟು ಸುಮಾರು 30 ಸಂಪುಟಗಳು, 90 ಅಧ್ಯಾಯಗಳ 10ನೇ ಸ್ಕಂದದ 20 ಸಂಪುಟ, ಒಟ್ಟು 12 ಸ್ಕಂದಗಳಿಂದ 60 ಸಂಪುಟಗಳು. ಇದನ್ನು ಮುಗಿಸಲು 5 ರಿಂದ 7 ವರ್ಷಗಳು ಬೇಕಾಗಬಹುದು. ಭಕ್ತಿ ವೇದಾಂತ ಸ್ವಾಮಿಗಳು ಹೇಳ್ತಾರೆ, ಭಗವಂತ ನನಗೆ ಆರೋಗ್ಯ ಕೊಟ್ರೆ ನಾನು ಈ ಒಂದು ಶ್ರೀಮದ್ ಭಾಗವತನ್ನ ಪೂರೈಸ್ತೀನಿ, ಆ ಒಂದು ಕೃತಿ ಶ್ರೇಣಿಯನ್ನ ಬರೆದು ಮುಗಿಸ್ತೀನಿ ಅಂತ ಅಂದ್ಬಿಟ್ಟು ಅವರು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಅದಾದ್ಮೇಲೆ ಅವರು ಮೊದಲನೇ ಸಂಪುಟ ಇದೆಯಲ್ಲ, ಅದನ್ನೇ ಚೈತನ್ಯ ಮಹಾಪ್ರಭುಗಳ ಜೀವನ ಚಿತ್ರದಿಂದ ಆರಿಸ್ಕೋಬೇಕು ಅಂತ ಅವರು ಯೋಚನೆ ಮಾಡ್ತಾರೆ. ಚೈತನ್ಯ ಮಹಾಪ್ರಭುಗಳ ಜೀವನದಲ್ಲಿ ಭಾಗವತದ ಸಾರ ಸರ್ವಸ್ವವು ಇಳಿದು ಬಂದಿರುವುದನ್ನು ಕಂಡು ಓದುಗರು ಮೆಚ್ಚುತ್ತಾರೆ. ಚೈತನ್ಯ ಮಹಾಪ್ರಭುಗಳ ನಿರೂಪಣೆಯ ಪ್ರಮುಖ ಅಂಶವೆಂದರೆ ಭಾರತದಲ್ಲಿ ಹುಟ್ಟುವ ಪ್ರತಿಯೊಬ್ಬರು ಭಾಗವತವನ್ನು ಜಗತ್ತಿನ ಮೂಲೆಯಲ್ಲೂ ಪ್ರಚಾರ ಮಾಡಬೇಕು. ಮೊದಲು ಆ ಒಂದು ವೈದಿಕ ಜ್ಞಾನವನ್ನ ಪಡ್ಕೋಬೇಕು. ಎರಡನೇದು ಪ್ರಪಂಚದ ಮೂಲೆಗಳಿಗೂ ಹರಡಬೇಕು ಈ ಒಂದು ಜ್ಞಾನವನ್ನ. ಚೈತನ್ಯ ಮಹಾಪ್ರಭುಗಳು ಶ್ರೀಮದ್ ಭಾಗವತವನ್ನು ದೋಷ ಮುಕ್ತ ಪುರಾಣ ಎಂದು ಕರೆಯುತ್ತಿದ್ದರು. ಶ್ರೀಮದ್ ಭಾಗವತ ಅದು ಓದಿದ್ರೆ ಮಾತ್ರ ಅದರ ಒಂದು ಸವಿ ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಯಾರಾದ್ರೂ ಮೈಸೂರ್ ಪಾಕ್ ತಿಂದವ್ರಿಗೆ ಮಾತ್ರ ಆ ಮೈಸೂರ್ ಪಾಕ್ನ ರುಚಿ ಗೊತ್ತಾಗುತ್ತೆ. ಅದೇ ರೀತಿ ಶ್ರೀಮದ್ ಭಾಗವತ ಕೂಡ ಅದು ಯಾರು ಓದುತ್ತಾರೋ ಅದು ಓದ್ತಾ ಅದು ಎಷ್ಟು ಸಂತೋಷ ಕೊಡುತ್ತೆ, ಖುಷಿ ಕೊಡುತ್ತೆ. ಒಂದೊಂದು ಅಧ್ಯಾಯವು ಅದು ನಮ್ಮನ್ನ ಭಗವಂತನ ಹತ್ರಕ್ಕೆ ಕರ್ಕೊಂಡೋಗುತ್ತೆ. ಅದರಿಂದ ಲೀಲಾಮೃತ ನೀವು ಕೇಳ್ತಾ ಹಾಗೇನೆ ನೀವು ಭಕ್ತಿ ಶಾಸ್ತ್ರಿ ಈ ರೀತಿ ಭಕ್ತಿ ವೈಭವ ಕ್ಲಾಸ್ಗಳಿಗೆ ಬಂದ್ರೆ ಇನ್ನೂ ಹೆಚ್ಚಿನ ಒಂದು ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಸಾಧ್ಯ ಆಗುತ್ತೆ. ಶ್ರೀಮದ್ ಭಾಗವತ ತುಂಬಾ ಚೆನ್ನಾಗಿದೆ, ಅದನ್ನ ನಾವು ಬಾಯಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹರೇ ಕೃಷ್ಣ ಮಹಾಮಂತ್ರದೊಂದಿಗೆ ಶ್ರೀಮದ್ ಭಾಗವತದ ಶ್ರವಣ ಸಂಕೀರ್ತನೆಗಳು ಭಗವಂತನಲ್ಲಿ ಶುದ್ಧ ಭಕ್ತಿಯನ್ನು ಬೆಳೆಸಿಕೊಳ್ಳಲು ಸಹಾಯಕವಾದ ಒಂದು ಪರಿಪೂರ್ಣ ವೈಜ್ಞಾನಿಕ ವಿಧಾನ ಎಂದು ಶ್ರೀ ಚೈತನ್ಯ ಮಹಾಪ್ರಭುಗಳು ತೀರ್ಮಾನಿಸಿದರು. ಹರೇ ಕೃಷ್ಣ ಮಹಾಮಂತ್ರವನ್ನ ಓದ್ಬೇಕು, ಹೇಳ್ಬೇಕು, ಅದರ ಜೊತೆಗೆ ಸಂಕೀರ್ತನೆಯನ್ನ ಮಾಡ್ಬೇಕು. ಹಾಗೆ ಶುದ್ಧ ಭಕ್ತರಿಂದ ನಾವು ಶ್ರೀಮದ್ ಭಾಗವತದ ಶ್ರವಣವನ್ನ ಮಾಡೋದ್ರಿಂದ ನಾವು ಕೂಡ ಈ ಜನ್ಮದಲ್ಲಿ ಶುದ್ಧ ಭಕ್ತರಾಗಲು ಭಗವಂತ ಎಲ್ಲ ಅವಕಾಶಗಳನ್ನ ಕಲ್ಪಿಸಿಕೊಡ್ತಾನೆ ಅನ್ನೋದನ್ನ ಇಲ್ಲಿ ನಾವು ಚೈತನ್ಯ ಮಹಾಪ್ರಭುಗಳ ಒಂದು ಶ್ರೀಮದ್ ಭಾಗವತವನ್ನ ಓದಿ ಅದ್ರ ಮೂಲಕ ನಾವು ತಿಳ್ಕೋಬಹುದು. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ. ಚಂದಾಯ್ತು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಹರೇ ಹರೇ ಕೃಷ್ಣ, ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಎಂಡ್ ಮಾಡ್ತೇನೆ ಮಾತಾಜಿ. ಮಾತಾಜಿ ಏನ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ.